ನಮಸ್ಕಾರ ವೀಕ್ಷಕರೇ, ಕಡಲ ಮಕ್ಕಳ ನಿದ್ದೆಗೆಡಿಸ್ತಾ ಇದೆಯಾ ಡೀಸೆಲ್ ದರ ಏರಿಕೆಯಿಂದ ಬೀದಿ ಪಾಲಾಗ್ತಾ ಇದ್ದಾರಾ ಮೀನುಗಾರರು? ಸರ್ಕಾರದ ಭರವಸೆಗಳು ಈಡೇರ್ತಾ ಇಲ್ವಾ? ಇದು ಇವತ್ತಿನ ವಿಶೇಷ ಕಡಲ ಮಕ್ಕಳು ಪರಿಹಾರದ ನಿರೀಕ್ಷೆಯಲ್ಲಿ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ ಪರೇಶ್. ಒಂದೆಡೆ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಆಡಳಿತವನ್ನ ನಡೆಸ್ತಾ ಇದೆ ಸಾಕಷ್ಟು ದಿನಗಳಿಂದ. ಅದರಲ್ಲೂ ಕರಾವಳಿಯಲ್ಲಿ ಜನರ ಕೆಲಸ ಅಂದ್ರೆ ಈಗಾಗಲೇ ಮೀನುಗಾರಿಕೆ ಒಂದು ಪ್ರಮುಖವಾದಂತಹ ವೃತ್ತಿ ಜೀವನ. ಈ ವೃತ್ತಿ ಜೀವನಕ್ಕೆ ಇದೀಗ ಅಡೆತಡೆ ಉಂಟಾಗಿದೆ. ಯಾಕಂದ್ರೆ ಈಗಾಗಲೇ ಮೀನುಗಾರರಲ್ಲಿ ಸಂಕಷ್ಟ ಎದುರಾಗಿರುವಂಥದ್ದು. ಇದಕ್ಕೆ ಕಾರಣ ತೈಲ ಬೆಲೆ ಏರಿಕೆ, ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ಮೀನುಗಾರರು ಇದೀಗ ಕಡಲಿಗೆ ಇಳಿಯದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಸರ್ಕಾರ ಇದರ ಬಗ್ಗೆ ಮುತುವರ್ಜಿ ವಹಿಸ್ತಾ ಇಲ್ಲ? ಸರ್ಕಾರಕ್ಕೆ ಮೀನುಗಾರರು ಅವಶ್ಯಕತೆ ಇಲ್ವಾ? ಕಡಲ ಮಕ್ಕಳ ಅವಶ್ಯಕತೆ ಇಲ್ವಾ? ಹಾಗಿದ್ರೆ ಕರಾವಳಿ ಜನರ ಪರಿಸ್ಥಿತಿ ಏನು? ಇದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆಯನ್ನ ನಡೆಸಲಿಕ್ಕಿದ್ದೇವೆ. ಮೊದಲಿಗೆ ನಮ್ಮ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ ಮೀನುಗಾರ ಫೆಡರೇಷನ್ ಸಂಘದ ಅಧ್ಯಕ್ಷರಾಗಿರುವಂತಹ ಯಶ್ಪಾಲ್ ಸ್ವರ್ಣ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಮೊದಲನೇದಾಗಿ ಎಲ್ಲದಕ್ಕೂ ಸಬ್ಸಿಡಿ, ಎಲ್ಲದಕ್ಕೂ ಸಾಲ ಮನ್ನಾ, ಆ ಥರದ ಎಲ್ಲ ಯೋಜನೆಗಳನ್ನ ಸರ್ಕಾರ ರೂಪಿಸಿದೆ. ಆದ್ರೆ ಮೀನುಗಾರರಿಗೆ ಯಾಕೆ ಈ ನೀತಿ ಅನ್ನುವಂಥದ್ದು? ಬಹುಶಃ ಈ ಸಬ್ಸಿಡಿ ಎಂಬ ಮಾತು ಅದು ಸತ್ಯಕ್ಕೆ ದೂರವಾದದ್ದು. ಕರರಹಿತವಾಗಿ ನಮಗೆ ಸರ್ಕಾರ ಡೀಸೆಲನ್ನು ಸರಬರಾಜು ಮಾಡ್ತಿದೆ. ಅದರಿಂದಾಗಿ ಜನರ ಬಾಯಲ್ಲಿ ಅದು ಸಬ್ಸಿಡಿ ಅಂತ ಉಂಟು. ಇವತ್ತು ಸಬ್ಸಿಡಿಯ ರೀತಿಯಲ್ಲಿ ಸರ್ಕಾರ ನಮಗೆ ಡೀಸೆಲನ್ನು ಕೊಡ್ತಿಲ್ಲ. ಅದರಿಂದಾಗಿ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಉಂಟು, ಸಬ್ಸಿಡಿ ಕೊಡ್ತಾರೆ. ಸಬ್ಸಿಡಿ ಅಲ್ಲ, ಅದು ಕರರಹಿತ, ಅದು ಟ್ಯಾಕ್ಸ್ ಎಕ್ಸೆಂಪ್ಟೆಡ್. ಓಕೆ ಸರ್, ಈಗ ಸಬ್ಸಿಡಿ ಒಂದಿರಲಿ, ಇನ್ನೊಂದಂದ್ರೆ ಜೂನ್ ಜುಲೈ ಏನಿದೆ ಆ ಟೈಮಲ್ಲಿ ಜುಲೈ ಮತ್ತು ಆಗಸ್ಟ್ ಮೊದಲ ವಾರ ತನಕ ಇಳಿಯುವಂಗಿಲ್ಲ. ಮೊದಲ ವಾರದಿಂದ ಮೀನುಗಾರಿಕೆಗೆ ಕಡಲಿಗೆ ಇಳಿಯುವಂಥದ್ದು. ಈ ಸಲ ಏನಾಗಿದೆ ಅಂದ್ರೆ, ಒಂದೆಡೆ ಅತಿವೃಷ್ಟಿ ಒಂದು ಕಡೆ ಪರಿಣಾಮ ಬೀರಿದ್ರೆ, ಇನ್ನೊಂದೆಡೆ ಈ ತೈಲ ಬೆಲೆ ಏರಿಕೆಯಿಂದಾಗಿ ಜನರಿಗೆ ಸಂಕಷ್ಟ ಆಗಿರುವಂಥದ್ದು. ಹಾಗಿದ್ರೆ ಈಗ ಯಾವ ತರ ನಡೀತಾ ಇದೆ ಸದ್ಯಕ್ಕೆ? ಈ ಡೀಸೆಲ್ನ ಬೆಲೆ ವಿಚಾರದಲ್ಲಿ ನಾವು ಇಲ್ಲಿ ಚರ್ಚೆ ಮಾಡಿ ಅದರಲ್ಲಿ ಏನೋ ಬದಲಾವಣೆ ತರಲಿಕ್ಕಾಗೋದಿಲ್ಲ. ಅದೊಂದು ಜಾಗತಿಕ ಮಟ್ಟದಲ್ಲಿ ಆಗೋ ಬದಲಾವಣೆಗಳು ಕೇವಲ ನಮ್ಮ ಕರಾವಳಿ ಭಾಗಕ್ಕೆ ಮಾತ್ರ ಅಲ್ಲ, ಇಡೀ ದೇಶ ವಿಶ್ವದಾದ್ಯಂತ ಅದರೊಂದು ಪರಿಣಾಮ ಬೀಳ್ತದೆ. ಒಮ್ಮೆ ರೇಟ್ ಏರ್ತದೆ, ಇಳಿತದೆ. ಅದರಿಂದಾಗಿ ನಾವು ಉಡುಪಿಯ ಭಾಗದಲ್ಲಿ ಕೇವಲ ಡೀಸೆಲ್ನ ಬೆಲೆ ಏರಿಕೆಯಿಂದ ಉಡುಪಿಯ ಜನರು ಆ ಬಗ್ಗೆ ಹೋರಾಟ ಮಾಡಿದರೆ ಅದನ್ನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ನಾವು ಈಗಾಗಲೇ ಕಳೆದ ಆಗಸ್ಟ್ನಲ್ಲಿ ಮೀನುಗಾರಿಕೆ ವೃತ್ತಿ ಯಾವ ಸಂದರ್ಭದಲ್ಲಿ ಪ್ರಾರಂಭ ಆಯಿತೋ, ನಾವು ಮತ್ಸ್ಯಕ್ಷಾಮದ ಸಮಸ್ಯೆಯನ್ನು ಕೂಡ ನಾವು ಎದುರಿಸಿದ್ದೇವೆ. ಏಕೆಂದರೆ ಕೇರಳ ಭಾಗದಲ್ಲಿ ಆಗುವ ಈ ತುಫಾನಿನಿಂದ, ಮಳೆಯ ಸಮಸ್ಯೆಯಿಂದಾಗಿ ಇಲ್ಲಿ ಮೀನಿನ ಸಂತತಿ ಕೂಡ ನಾಶವಾಗಿರ್ಬೋದು. ಅದೇ ರೀತಿ ಕರಾವಳಿ ಭಾಗದಲ್ಲಿ ಇವತ್ತು ದಿನನಿತ್ಯ ದೊಡ್ಡ ದೊಡ್ಡ ಗಾತ್ರದ ಇಂಡಸ್ಟ್ರೀಸ್ಗಳು ತಲೆದೋರುವುದರಿಂದ ಅದರಲ್ಲಿ ಡಿಸ್ಚಾರ್ಜ್ ಆಗುವ ಈ ಪೊಲ್ಯೂಟೆಡ್ ನೀರಿನಿಂದಾಗಿ ಈ ಮತ್ಸ್ಯ ಸಂತತಿಗೆ ಅದು ತುಂಬ ಎಫೆಕ್ಟ್ ಆಗಲಿಕ್ಕೆ ಹೋಗಿ ಈ ಭಾಗದಲ್ಲಿ ನಮಗೆ ಮತ್ಸ್ಯಕ್ಷಾಮವನ್ನು ನಾವು ಎದುರಿಸ್ತಿದ್ದೇವೆ. ಓಕೆ ಸರ್, ಇನ್ನೊಂದು ವಿಷಯ ಹೇಳುವುದಂದ್ರೆ, ಈಗಾಗಲೇ ಸರ್ಕಾರ ಪ್ರಸ್ತಾಪನೆ ಇಟ್ಟಿರುವಂಥದ್ದು ಸುಮಾರು 400 ಕೋಟಿ ನಷ್ಟ ಅನುಭವಿಸ್ತಾ ಇದೆ, ಮೀನುಗಾರರು ನಷ್ಟ ಅನುಭವಿಸ್ತಿದ್ದಾರೆ. ಹಾಗಿದ್ರೆ 400 ಕೋಟಿಯನ್ನು ಯಾವ ತರ ಭರಿಸಲಿದೆ ಸರ್ಕಾರ? ಇವತ್ತು ನಮ್ಮೆಲ್ಲರ ಬೇಡಿಕೆ ಏನಂದ್ರೆ, ಮೀನುಗಾರಿಕೆ ಎಂಬುದು ಒಂದು ಕೃಷಿಯ ವ್ಯಾಪ್ತಿಗೆ ಸೇರಿಸಲ್ಪಡುತ್ತೆ. ಕೃಷಿಕರಿಗೆ ಯಾವ ರೀತಿಯಲ್ಲಿ ಇವತ್ತು ಸರ್ಕಾರ ಸಾಲ ಮನ್ನಾ ಇರ್ಬೋದು, ಬಡ್ಡಿ ಮನ್ನಾ ಇರ್ಬೋದು, ಬೆಲೆ ಸಾಲಗಳನ್ನು 3% ದರದಲ್ಲಿ ಹಲವಾರು ರೀತಿಯಲ್ಲಿ ಪ್ರೋತ್ಸಾಹ ನೀಡ್ತಾ ಬರ್ತದೆ. ಅದರೊಂದಿಗೆ ನಾವು ಮೀನುಗಾರರನ್ನು ಕೂಡ ಆ ವ್ಯಾಪ್ತಿಯೊಳಗೆ ತರುವ ಮೂಲಕ ಕೃಷಿಕರೊಟ್ಟಿಗೆ ಮೀನುಗಾರಿಕೆಗೆ ಕೂಡ ಆ ರೀತಿಯ ಸವಲತ್ತುಗಳನ್ನು ಉತ್ತೇಜನ ನೀಡಿದಲ್ಲಿ ಮೀನುಗಾರರು ಒಂದು ಸಂತೋಷದಿಂದ ಒಳ್ಳೆ ರೀತಿಯಲ್ಲಿ ತನ್ನ ಮೀನುಗಾರಿಕೆ ವೃತ್ತಿಯನ್ನು ಮಾಡಲಿಕ್ಕೆ ಸಾಧ್ಯವಾಗಿರ್ತದೆ. ಅದರಿಂದ ಸರ್ಕಾರ ಮೀನುಗಾರರ ಮುಖಂಡರನ್ನು, ಮೀನುಗಾರರ ಈ ಸಂಘ ಸಂಸ್ಥೆಗಳನ್ನು ಸೇರಿಕೊಂಡು ಆ ಬಜೆಟ್ನ ಮುಂಚಿತವಾಗಿ ಆ ಒಂದು ಕ್ರಿಯೋಜನೆ ನಡೆಸುವಾಗ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು. ಆ ಮಾಸ್ಟರ್ ಪ್ಲ್ಯಾನ್ ಮೂಲಕ ಆ ಒಂದು ಯೋಜನೆಗಳನ್ನು ಮೀನುಗಾರರಿಗೆ ತಂದರೆ ಮೀನುಗಾರರಿಗೆ ಅದು ಪ್ರಯೋಜನ ಆಗ್ತದೆ. ಏಕೆಂದರೆ ಇವತ್ತು ಕೃಷಿಕರಿಗೆ ಸಾಲ ನೀಡುವಾಗ ಕೃಷಿ ಭೂಮಿಯನ್ನು ಕೃಷಿ ಭೂಮಿಯನ್ನು ಮಾರ್ಗೇಜ್ ಮಾಡುವ ಮೂಲಕ ಅವರಿಗೆ ಸಾಲ ನೀಡಲಿಕ್ಕೆ ಅವಕಾಶ ಉಂಟು. ಆದರೆ ಕರಾವಳಿ ಭಾಗದಲ್ಲಿ CRZ ಸಮಸ್ಯೆಯಿಂದಾಗಿ ಮೀನುಗಾರರು ಯಾವ ವಾಣಿಜ್ಯ ಬ್ಯಾಂಕ್ ಇರ್ಬೋದು, ಸಹಕಾರಿ ಬ್ಯಾಂಕ್ ಮೂಲಕ ಸಾಲ ಪಡಲಿಕ್ಕೆ ವಂಚಿತರಾಗಿದೆ. ಯಾಕೆಂದರೆ CRZ ಜಾಗವನ್ನು ಇವತ್ತು ಮಾರ್ಗೇಜ್ ಮಾಡಲಿಕ್ಕೆ ಆಗ್ತಿಲ್ಲ. ಅದರಿಂದ ಮೀನುಗಾರಿಕೆಗೆ ಕೂಡ ಒಂದು ವಿಶೇಷವಾದ ಒಂದು ಪ್ಯಾಕೇಜನ್ನು ತರುವ ಮೂಲಕ ಅವರಿಗೆ ಸಾಲದ ರೀತಿಯಲ್ಲಿ, ಅವರಿಗೆ ಸಬ್ಸಿಡಿ ನೀಡುವ ರೀತಿಯಲ್ಲಿ ಹಲವಾರು ಯೋಜನೆಗಳನ್ನು ತಂದಾಗ ಮಾತ್ರ ಮೀನುಗಾರಿಕೆಗೆ ಒಂದು ಉತ್ತೇಜನ ಕೊಡಲಿಕ್ಕೆ ಸಾಧ್ಯ. ಸರ್, ಹಾಗಿದ್ರೆ ಈ ತರ ಕುಮಾರಸ್ವಾಮಿ ನೀಡಿರುವಂತಹ ಬಜೆಟ್ ನಲ್ಲಿ ಕರಾವಳಿಗರಿಗಂತೂ ಏನು ಲಾಭದಾಯಕವಾಗಿ ಇವತ್ತು ಕರಾವಳಿಯ ಮೀನುಗಾರಿಕೆ ಮಾತ್ರ ಅಲ್ಲ, ಒಳನಾಡ ಮೀನುಗಾರಿಕೆ, 2 ರೀತಿಯ ಮೀನುಗಾರಿಕೆಗಳುಂಟು. ಒಂದು ಸಮುದ್ರ ಮೀನುಗಾರಿಕೆ, ಒಂದು ಒಳನಾಡ ಮೀನುಗಾರಿಕೆ. ಇವತ್ತು ರಾಜ್ಯ ಸರ್ಕಾರ ಕೇವಲ ರಾಜ್ಯದ ಮೀನುಗಾರಿಕೆಗೆ ಬಜೆಟ್ಗೆ ಕೊಟ್ಟದ್ದು 250 ಕೋಟಿ ಮಾತ್ರ. ಅದರಲ್ಲಿ ಸುಮಾರು 50 ಕೋಟಿ ತನಕ ಇನ್ನಿತರ ಯೋಜನೆಗಳಿಗೆ ಹೋಗ್ತದೆ.
ಸಂಬಳ ಇರ್ಬೋದು ಎಲ್ಲ ಸೇರಿಕೊಂಡು ಡೀಸೆಲ್ ಸಬ್ಸಿಡಿಗೆ 150 ಕೋಟಿ ಹೋಗ್ತದೆ. ಈಗ ಸೀಮೆಎಣ್ಣೆ ಕೂಡ ನಾಡದೋಣಿಯವರಿಗೆ ಸರಿಯಾದ ಸಂದರ್ಭದಲ್ಲಿ ಅವರಿಗೆ ವಿತರಣೆ ಮಾಡ್ತಾರೆ. ಯಾಕಂದರೆ ಇವತ್ತು ಸೆಪ್ಟೆಂಬರ್ನ ಅಂತ್ಯದಲ್ಲಿದ್ದೇವೆ. ಇನ್ನಿತರ ಮತ್ಸ್ಯಾಶ್ರಯ ಯೋಜನೆ ಇರ್ಬೋದು, ಹಲವಾರು ರೀತಿಯ ಯೋಜನೆಗಳು ಮೀನುಗಾರರು ಉಂಟು. ಆದರೆ ಈ ಬಜೆಟ್ 250 ಕೋಟಿ ಬಜೆಟ್ ಅದು ಯಾವುದಕ್ಕೂ ಸಾಲದು. ಅದರಿಂದಾಗಿ ಮುಂದಿನ ದಿನಗಳಲ್ಲಾದರೆ ಮೀನುಗಾರರ ಒಂದು ನಿಯೋಗದ ಒಂದು ಭೇಟಿಯನ್ನು ಅವರ ಒಂದು ಅಭಿಪ್ರಾಯ ತೆಗೆದುಕೊಂಡು ಯಾವ ರೀತಿಯಲ್ಲಿ ಒಂದು ಬಜೆಟಿಗೆ ಪೂರಕವಾಗಿ ನಾವು ಚರ್ಚೆ ಮಾಡಿದಾಗ ಮಾತ್ರ ಮೀನುಗಾರರ ಒಂದು ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸಲಿಕ್ಕೆ ಸಾಧ್ಯ. ಪ್ರಾಪರ್ ಆಗಿ ಮೀನುಗಾರರಲ್ಲಿ ಯಾವ ತರ ಈ ಒಂದು ಅನುದಾನವನ್ನ ಬಿಟ್ಟು ಜನರು ಸರ್ಕಾರ ಏನ್ ಕೊಡ್ತಾ ಇದೆಯೋ ಆ ಅಮೌಂಟ್ ಬಿಟ್ಟು ನಿಜವಾಗಿ ಮೀನುಗಾರರಲ್ಲಿ ಏನ್ ಪ್ರಾಬ್ಲಮ್ ಇದೆ ಸರ್? ಹಾಗಿದ್ರೆ ನೋಡಿ, ಮೀನುಗಾರಿಕೆ ಎಂಬುದು ಇನ್ನಿತರ ಎಲ್ಲ ಉದ್ದಿಮೆಗಳಿಗೆ ಒಂದು ವಿಶೇಷವಾದ ಉದ್ದಿಮೆ. ಇವತ್ತು ಜೀವದ ಹಂಗು ತೊರೆದು ನಾವು ಮೀನುಗಾರಿಕೆ ಮಾಡ್ತೀವಿ. ಒಂದು ಮೀನುಗಾರ ಫಿಶಿಂಗ್ ಹೋದ ಸಂದರ್ಭದಲ್ಲಿ ಸಮುದ್ರ ಹೋದಾಗ 10 ರಿಂದ 12 ದಿನ ಸಮುದ್ರದಲ್ಲಿರ್ತಾನೆ. ಯಾವ ರೀತಿಯ ಭದ್ರತೆ ಇರುವುದಿಲ್ಲ. ಏನು ಸಮಸ್ಯೆ ಆದರೂ ಕೂಡ ಅವರನ್ನು ಕೇಳೋರು ಇರೋದಿಲ್ಲ. ಒಮ್ಮೆ ಹೋದವ ವಾಪಸ್ ಬರೋ ತನಕ ಅವನ ಬರ್ತಾನೆ ಇಲ್ಲುವಂಥ ಧೈರ್ಯ ಇರೋದಿಲ್ಲ. ಅದರಿಂದಾಗಿ ಸರ್ಕಾರ ಕೃಷಿಕರಿಗೆ ಕೊಡೋದಕ್ಕೆ ನಾವು ಖಂಡಿತವಾಗಿ ಸ್ವಾಗತ ಮಾಡ್ತೀವಿ. ಯಾಕೆಂದರೆ ಕೃಷಿಕ ಕೂಡ ನಮ್ಮ ದೇಶದ ಬೆನ್ನೆಲುಬು. ಅದೇ ರೀತಿ ಇದೊಂದು ಸಾಹಸಮಯಿ ಜೀವನ. ಯಾಕೆಂದರೆ ಎಲ್ಲರ ಹತ್ರ ಮೀನುಗಾರಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಯಾವುದೇ ಆಧುನಿಕ ಯಂತ್ರ ತರ್ಬೋದು, ಯಾವುದೇ ಆಧುನಿಕ ತಂತ್ರಜ್ಞಾನ ತರ್ಬೋದು. ಆದರೆ ಮೀನುಗಾರಿಕೆ ಮಾಡಬೇಕಿದ್ರೆ ಒಬ್ಬ ಮೀನುಗಾರ ಖುದ್ದಾಗಿ ಸಮುದ್ರದಲ್ಲಿ ಹೋದರೆ ಮಾತ್ರ ಮೀನುಗಾರಿಕೆ ಮಾಡಲಿಕ್ಕಾಗ್ತದೆ. ಇವತ್ತು ಯಾವ ಸಚಿವರಿರ್ಬೋದು, ಯಾರ ಜನಪ್ರತಿನಿಧಿಗಳಿರ್ಬೋದು, ಅವ್ರು ಮೀನುಗಾರರ ಬಗ್ಗೆ ಅರಿತಿರ್ಬೋದು, ಬಿಟ್ಟರೆ ಪ್ರಾಕ್ಟಿಕಲ್ ಆಗಿ ಮೀನುಗಾರಿಕೆ ನಾಲೆಜ್ ಭಾಳಷ್ಟು ಕಮ್ಮಿ ಇರ್ತದೆ. ಅದರಿಂದಾಗಿ ಈ ಬಗ್ಗೆ ಒಂದು ವಿಶೇಷವಾದ ಒಂದು ಪ್ಯಾಕೇಜನ್ನು ಮೀನುಗಾರರಿಗೆ ಕೊಡಬೇಕಂತಂದು ನಮ್ಮ ವಿನಂತಿ. ಇವತ್ತು ಮೀನುಗಾರಿಕೆ ದೇಶದ ಆರ್ಥಿಕ ವ್ಯವಸ್ಥೆಗೆ ತುಂಬ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಇವತ್ತು ಎಕ್ಸ್ಪೋರ್ಟಲ್ಲಿ ಮೆರೈನ್ ಎಕ್ಸ್ಪೋರ್ಟ್ ದೇಶದ 3ನೇ ಸ್ಥಾನದಲ್ಲಿದೆ. ಅದೇ ರೀತಿ ಕರಾವಳಿ ಭಾಗದ ಈ ಮೀನುಗಾರಿಕೆ ಉದ್ದಿಮೆ ಇವತ್ತು ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವುದರಲ್ಲಿ 4ನೇ ಸ್ಥಾನದಲ್ಲಿದೆ. ಇವತ್ತು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯನ್ನು ಹೋಲಿಸಿದರೆ ಇವತ್ತು ಕರಾವಳಿಯಲ್ಲಿ ಮೀನುಗಾರಿಕೆ ಸ್ತಬ್ಧಗೊಂಡ್ರೆ ಇವತ್ತು ಎಲ್ಲ ರೀತಿಯ ವ್ಯವಹಾರ ವಹಿವಾಟುಗಳು, ಚಿನ್ನದ ಅಂಗಡಿ ಇರ್ಬೋದು, ಹೋಟೆಲ್ ಇರ್ಬೋದು, ಬಟ್ಟೆ ಅಂಗಡಿ ಇರ್ಬೋದು, ಇನ್ನಿತರ ಎಲ್ಲ ವ್ಯವಹಾರ ವಹಿವಾಟುಗಳಿಗೆ ಅದು ಅಂದರೆ ಬ್ರೇಕ್ ಕೊಡ್ತದೆ. ಅಂದರೆ ನಮ್ಮ ಇಡೀ ಕರಾವಳಿಯ ಜನ ಮೀನುಗಾರಿಕೆ ನಂಬಿರ್ತಾರೆ. ಮೀನುಗಾರರು ಅದೊಂದು ಚೈನ್ ಸಿಸ್ಟಮ್. ಮೀನುಗಾರಿಕೆ ಸ್ಥಗಿತಗೊಂಡ್ರೆ ಮೀನುಗಾರಿಕೆ ನಂಬಿಕೊಂಡು ಹಲವಾರು ಜನ ಇರ್ತಾರೆ. ಈಗ ಕಾರ್ಪೆಂಟರ್ಸ್, ಬೋಟ್ ರಿಪೇರಿ ಮಾಡೋದಿರ್ಬೋದು, ಬೋಟನ್ನು ನಿರ್ಮಾಣ ಮಾಡೋದಿರ್ಬೋದು ಕಾರ್ಪೆಂಟರ್ಸ್. ಅದರ ಜೊತೆಗೆ ಸ್ಪೇರ್ ಪಾರ್ಟ್ಸ್ನವ್ರು ಇರ್ಬೋದು, ಅದರ ಜೊತೆಗೆ ಐಸ್ ಪ್ಲ್ಯಾಂಟ್ನಲ್ಲಿ ಕೆಲಸ ಮಾಡೋರಿರ್ಬೋದು, ರಿಕ್ಷಾ ಚಾಲಕರು ಇರ್ಬೋದು, ರಿಕ್ಷಾ ಮಾಲಕರಿರ್ಬೋದು, ಟೆಂಪೋ ಅದೊಂದು ಚೈನ್ ಸಿಸ್ಟಮ್. ಒಬ್ಬ 5,000 ಜನ ಮೀನುಗಾರಿಕೆ ಮಾಡಿದರೆ ಆ 5,000 ಜನ ಹಿಂದೆ ಸುಮಾರು 50,000 ಜನದ ನಂಬಿಕೊಂಡಿರ್ತದೆ ಚೈನ್ ಸಿಸ್ಟಮ್ ಆಗಿ. ಒಬ್ಬ ಮೀನುಗಾರಿಕೆಯಲ್ಲಿ ಸ್ಥಗಿತಗೊಂಡಾಗ ಈ ಎಲ್ಲ ಚೈನ್ ಸಿಸ್ಟಮ್ ಲಿಂಕ್ ಕಟ್ ಆಗ್ತದೆ. ಅದರಿಂದಾಗಿ ವಿಶೇಷವಾಗಿ ಅದೊಂದು ಸಮುದಾಯಕ್ಕೆ ಸೇರಿದ ವೃತ್ತಿಯಲ್ಲ. ಮೀನುಗಾರಿಕೆ ಎಂಬುದೊಂದು ದೊಡ್ಡ ಇಂಡಸ್ಟ್ರಿ. ಆ ಇಂಡಸ್ಟ್ರಿಯ ಬಗ್ಗೆ ಚರ್ಚೆ ಮಾಡಿ ಒಂದು ಒಳ್ಳೆಯ ಪ್ಯಾಕೇಜನ್ನು ಕೊಡಬೇಕಂತ ನಮ್ಮ ವಿನಂತಿ. ಸರ್, ಈಗ ಮೊನ್ನೆ ಕುಮಾರಸ್ವಾಮಿ ಅವರು ಸಿಎಂ ಭೇಟಿ ನೀಡಿದ್ರು. ಅಂತ ಸಂದರ್ಭದಲ್ಲಿ ಯಾವುದೇ ಬೇಡಿಕೆಗಳನ್ನ ಇಟ್ಟಿಲ್ವಾ ನೀವೊಬ್ರು ಫೆಡರೇಷನ್ ಅಧ್ಯಕ್ಷರಾಗಿ? ಮುಖ್ಯಮಂತ್ರಿಗಳು ಬಂದದ್ದು KDP ಸಭೆ ಮಾಡಲಿಕ್ಕೆ. ಅವರು ಮುಂಚಿತವಾಗಿ ನಮಗೆ ತಿಳಿಸಿದರೆ ಈಗಾಗಲೇ ನಾವು ಅವರಿಗೆ ನಮ್ಮ ಬಜೆಟ್ನ ಮುಂಚಿತವಾಗಿ ಅಡ್ವಾನ್ಸ್ ಆಗಿ ಹಲವಾರು ಬೇಡಿಕೆಗಳನ್ನು ಮುಖ್ಯಮಂತ್ರಿ ಬಳಿ ನಿಯೋಗ ಎಲ್ಲ ನಮ್ಮ ಕರಾವಳಿಯ ಎಲ್ಲ ಶಾಸಕರು, ನಮ್ಮ ಉಡುಪಿಯ ಶಾಸಕರು ಇರ್ಬೋದು, ಕುಂದಾಪುರ ಶಾಸಕರು, 2-3 ಜಿಲ್ಲೆಯ ಶಾಸಕರು ಸೇರಿಕೊಂಡು ಈ ಪ್ರಮುಖ ಬೇಡಿಕೆಗಳ ಬಗ್ಗೆ ಒಂದು ಪಟ್ಟಿ ಮಾಡಿ ಅವರ ಗಮನಕ್ಕೆ ತಂದಿದ್ದೇವೆ. ಅವರು ಹಂತ ಹಂತವಾಗಿ ಮಾಡ್ತಾರೆ ಅಂತೇಳಿ. ಆದರೆ ಬಜೆಟ್ನಲ್ಲಿ ಯಾವ ರೀತಿಯ ಘೋಷಣೆಯನ್ನು ಕೂಡ ಮಾಡಿರಲಿಲ್ಲ. ಅದು ತುಂಬ ನಮಗೆ ಬೇಸರ ತಂದಿದೆ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಅವರು ಮಂಗಳೂರು ಮತ್ತು ಉಡುಪಿಗೆ ಭೇಟಿ ಕೊಟ್ಟಾಗ ಈ KDP ನಮ್ಮ ಜಿಲ್ಲಾ ಇದರ ಮೀಟಿಂಗ್ ಮಾಡಿದಾಗ, ರಿವ್ಯೂ ಮೀಟಿಂಗ್ ಮಾಡಿದಾಗ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಆದರೆ ಆ ರೀತಿ ಅವರು ಭೇಟಿ ಕೊಟ್ಟಾಗ ನಮ್ಮ ಮನವಿಯನ್ನು ಕೊಡೋದು, ಚರ್ಚೆ ಮಾಡೋದು ಸರಿಯಲ್ಲ. ಒಬ್ಬ ಮುಖ್ಯಮಂತ್ರಿ ಆದವ ಕರಾವಳಿ ಭಾಗದ ಈ ಮೂಲ ಉದ್ದಿಮೆ ಮೀನುಗಾರಿಕೆಗೆ ಒಂದು ಅಪಾಯಿಂಟ್ಮೆಂಟ್ ಕೊಡಬೇಕು, ಅವಕಾಶ ಕೊಡಬೇಕು, ಒಂದು ಅರ್ಧ ಗಂಟೆಯ ಚರ್ಚೆಗೆ ಅವಕಾಶ ಕೊಡಬೇಕು. ಆ ಚರ್ಚೆಯಲ್ಲಿ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳಿರಬೇಕು, ಮೀನುಗಾರಿಕೆ ಫಿಶರೀಸ್ ಡಿಪಾರ್ಟ್ಮೆಂಟ್ನ ಪ್ರಿನ್ಸಿಪಲ್ ಸೆಕ್ರೆಟರಿ ಇರಬೇಕು. ಯಾಕೆಂದರೆ ನಾವು ಮುಖ್ಯಮಂತ್ರಿ ಚರ್ಚೆ ಮಾಡಿದಾಗ ಅಧಿಕಾರಿಗಳವರನ್ನು ದಾರಿ ತಪ್ಪಿಸುವಂಥ ಕೆಲಸ ಕಾರ್ಯ ಮಾಡ್ತಾರೆ. ಅದರಿಂದಾಗಿ ಮೀನುಗಾರಿಕೆ ಅಧಿಕಾರಿಗಳು, ಮೀನುಗಾರ ಮುಖಂಡರು, ಅದೇ ಸಚಿವರು, ಅದೇ ರೀತಿ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾಗ ಮಾತ್ರ ಒಂದು ಚರ್ಚೆ ಮಾಡಿ ಅದಕ್ಕೆ ಒಂದು ಸೊಲ್ಯೂಷನ್ ತರಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲದಿದ್ದಲ್ಲಿ ನಾವು ಬಂದಾಗ ಮುಖ್ಯಮಂತ್ರಿನ ಭೇಟಿಯಾಗೋದು, ಮನವಿ ಕೊಡೋದು, ಅವರದನ್ನು ಪರಿಶೀಲಿಸಿ ನಂತರ ಅದಕ್ಕೆ ಇನಿಷಿಯಲ್ ಹಾಕಿ ಕೊಡೋದು, ನಂತರ ಹಲವಾರು ಕ್ವೆರೀಸ್ ಹಾಕೋದು, ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತ ಹೇಳೋದು ಸರಿಯಲ್ಲ. ಯಾಕೆಂದರೆ ಮೀನುಗಾರಿಕೆ ಇವತ್ತು ಮೀನುಗಾರಿಕೆ ಅಧಿಕಾರಿಗಳು ಇವತ್ತು ನಿರ್ದೇಶನ ಕೊಡ್ತಾರೆ. ಆದರೆ ಯಾವುದೊಂದು ಅಧಿಕಾರಿಗೆ ಈ ಮೀನುಗಾರಿಕೆಯ ಬಗ್ಗೆ ಪುಸ್ತಕ ನೋಡಿ ಅವ ತಿಳಿದಿರ್ತಾನೆ ಬಿಟ್ಟರೆ ಪ್ರಾಕ್ಟಿಕಲ್ ನಾಲೆಜ್ ಯಾವ ಅಧಿಕಾರಿಗಳಿಗೆ ಇರುವುದಿಲ್ಲ. ಅದರಿಂದಾಗಿ ಅಧಿಕಾರಿಗಳು ಒಂದು ದಿನ ಮೀನುಗಾರರೊಂದಿಗೆ ಸಮುದ್ರವಾಗಿ ಫಿಶಿಂಗ್ ಮಾಡಿದಾಗ ಮಾತ್ರ ಮೀನುಗಾರರ ಕಷ್ಟ ಸಂಕಷ್ಟ ಏನೆಂಬುದು ಅವರಿಗೆ ಅರಿವಾಗ್ತದೆ. ಬಿಟ್ಟರೆ ದೂರದಲ್ಲಿ ನಿಂತ್ಕೊಂಡು ನಾನು ಹೇಳ್ಬೋದು ಆ ರೀತಿ ಮಾಡಿ ಈ ರೀತಿ ಮಾಡಂತ, ಅದು ಬಹಳಷ್ಟು ಕಷ್ಟ ಸರ್. ಹಾಗಿದ್ರೆ ಈ ಹಿಂದೆ ಇದ್ದಂತ ಸರ್ಕಾರದಲ್ಲಿ ಮೀನುಗಾರಿಕಾ ಸಚಿವರು ಕರಾವಳಿಯವರೇ ಆಗಿದ್ರು. ಅಂತ ಸಂದರ್ಭದಲ್ಲಿ ಯಾವುದೇ ಒಂದು ಸೌಲಭ್ಯ ಸಿಕ್ಕಿರ್ಲಿಲ್ವಾ? ಅಲ್ಲ ನೋಡಿ, ಇವತ್ತು ಅಂತ ಒಬ್ಬ ಸಚಿವರು ಕರಾವಳಿ ಭಾಗದ ಒಳ್ಳೆ ಕೆಲಸ ಮಾಡ್ತಿದ್ರೆ ಇವತ್ತು ಅವರನ್ನು ಮೀನುಗಾರರು ಬೆಂಬಲಿಸ್ತಿದ್ರು.
ಇವತ್ತು ಮೀನುಗಾರರನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಿಕ್ಕೆ ಹೋಗಿ ಇವತ್ತು ಮೀನುಗಾರರು ಅದಕ್ಕೆ ತಕ್ಕ ಉತ್ತರವನ್ನು ಕಳೆದ ಚುನಾವಣೆಯಲ್ಲಿ ಕೊಟ್ಟಿದ್ದಾರೆ. ಅದರಿಂದ ನಾನು ಜಾಸ್ತಿ ಹೇಳಲಿಕ್ಕೆ ಹೋದರೆ ನೀವು ಅರ್ಥ ಮಾಡ್ಕೊಳ್ಳಿ, ಕರಾವಳಿ ಭಾಗದ ಎಲ್ಲ ಜನಪ್ರತಿನಿಧಿ, ಇವತ್ತು ನಗರಸಭೆ ಚುನಾವಣೆ ಆಯಿತು, ಹಿಂದೆ ನಮ್ಮ ಅಸೆಂಬ್ಲಿ ಚುನಾವಣೆ ಆದ ಸಂದರ್ಭದಲ್ಲಿ ಇರ್ಬೋದು, ಈ ಹಿಂದೆ ಲೋಕಸಭಾ ಚುನಾವಣೆ ಆದ ಸಂದರ್ಭದಲ್ಲಿ ಕೂಡ ಕರಾವಳಿ ಭಾಗದಲ್ಲಿ ಸಿಕ್ಕಿದಷ್ಟು ನಮ್ಮ BJPಗೆ ಸಿಕ್ಕಿದಷ್ಟು ಮತ ಬಹುಶಃ ಕಳೆದ ಸಚಿವರ ಪಕ್ಷಕ್ಕಿರ್ಬೋದು ಸಿಗಲಿಲ್ಲ. ಅದರ ಅರ್ಥ ಏನಂದರೆ ಅವ್ರು ಟೋಟಲ್ ಆಗಿ ನಮ್ಮ ಮೀನುಗಾರಿಕೆ ಕ್ಷೇತ್ರವನ್ನು ನಿರ್ಲಕ್ಷಿಸಿದ್ದಾರೆ ಅಂತ ಅರ್ಥ. ಸರ್, ಹಾಗಿದ್ರೆ ನೀವು ಈಗಾಗಲೇ ಹೇಳಿದ್ರಿ ಹಿಂದೆ CM ಬಂದಂತ ಸಂದರ್ಭದಲ್ಲಿ ನಾವು ಡೈರೆಕ್ಟ್ ಆಗಿ ಹೇಳುವಂತದ್ದು ಸರಿಯಲ್ಲ, ಕೊಟ್ಟಿದ್ದೇವೆ, ಮನವಿ ಕೊಟ್ಟಿದ್ದೇವೆ. ಅದೇ KDP ಅವರು ಮೀಟಿಂಗ್ ಬಂದಿದ್ರು, ನಾವು ಸಪರೇಟ್ ಆಗಿ ಮೀನುಗಾರಿಕಾ ವಿಷಯವನ್ನ ತೆಗೆಯುವಂತದ್ದು ಸಮಂಜಸವಲ್ಲ ಅಂತ ಹೇಳಿದ್ರಿ. ಮನವಿ ಕೊಟ್ಟಿದ್ರಿ. ಓಕೆ, ಆ ಮನವಿಯಲ್ಲಿ ಏನೆಲ್ಲ ಇನ್ಕ್ಲೂಡ್ ಮಾಡಿದ್ರಿ ಸರ್? ಹಾಗೆ ಮನವಿಯಲ್ಲಿ ಮೀನುಗಾರರ ಜ್ವಲಂತ ಸಮಸ್ಯೆಗಳಾದ ಈ ಸಮುದ್ರ ಕೊರತೆ ಇರ್ಬೋದು, ಡೀಸೆಲ್ನ ಸಬ್ಸಿಡಿ ಇರ್ಬೋದು, ಡ್ರೆಡ್ಜಿಂಗ್ನ ಸಮಸ್ಯೆಗಳಿರ್ಬೋದು, ಮೀನುಗಾರರಿಗೆ ಈಗಾಗಲೇ ನೀವು ರೈತರ ಸಾಲ ಮನ್ನಾ ಮಾಡಿದ್ದೀರಿ, ಆ ವ್ಯಾಪ್ತಿಯೊಳಗೆ ಮೀನುಗಾರರ ಸಾಲವನ್ನು ಕೂಡ ಸೇರಿಸಬೇಕು, ಹಂತವಾಗಿ ಅವನ್ನು ಬಗೆಹರಿಸುವಂಥ ಕೆಲಸ ಕಾರ್ಯ ಮಾಡಬೇಕಂತ ಎಲ್ಲ ವಿವರ ಒಂದು 12 ಬೇಡಿಕೆಗಳನ್ನು ಅವರ ಮುಂದೆ ಇಟ್ಟಿದ್ದೇವೆ. ಓಕೆ, 12 ಬೇಡಿಕೆಗಳು ಇಟ್ಟಿದ್ರಿ. 12 ಅಂದರೆ ಬೇಡಿಕೆ ಸುಮಾರು ಉಂಟು, ಅದರ ಪ್ರಮುಖ 12 ಬೇಡಿಕೆಗಳು ಅಂದರೆ ಸಾಲ ಮನ್ನಾ, ಬಡ್ಡಿ ಮನ್ನಾ, ಮತ್ತು ನಿಮಗೆ ಕೃಷಿಕರಿಗೆ ಸಿಗುವಂಥ ಎಲ್ಲ ಉತ್ತೇಜನಗಳನ್ನು ಕೊಡಬೇಕಂತ. ನಮ್ಮ ಮಹಿಳಾ ಮೀನುಗಾರರಿಗೆ 3ರ ಬಡ್ಡಿದಾರದಲ್ಲಿ ಸಾಲ ಕೊಡ್ತಿತ್ತು ಹಿಂದಿನ ಯಡಿಯೂರಪ್ಪ ಇರುವ ಸರ್ಕಾರ. ತದನಂತರ ಅದು ಇವತ್ತಿನ ತನಕ ಸರಿಯಾಗಿ ಅದರ ವ್ಯತ್ಯಾಸದ ಬಡ್ಡಿ ಮೊತ್ತ ಇವತ್ತು ಮರುಪಾವತಿ ಆಗ್ತಿಲ್ಲ. ಮತ್ತು ಡ್ರೆಡ್ಜಿಂಗ್ನ ಸಮಸ್ಯೆ ಇರ್ಬೋದು, ಮತ್ತು ಸೀಮೆಣ್ಣೆ, ನಾಡದೋಣಿ ಅಂದರೆ ಈ ಟ್ರೆಡಿಷ್ನಲ್ ಫಿಶರ್ಮ್ಯಾನ್ ಅಂದರೆ ಅಲ್ಲ ಸಮುದ್ರದಲ್ಲಿ ನಾಡದೋಣಿ ಮೂಲಕ ಮೀನುಗಾರಿಕೆ ಮಾಡೋರು ಬಡ ಮೀನುಗಾರರಿದ್ದಾರೆ, ಟ್ರೆಡಿಷ್ನಲ್ ಅಂದರೆ ಔಟ್ಬೋರ್ಡ್ ಇಂಜಿನ್ ಹಾಕುವ ಮೂಲಕ ಅವರಿಗೆ ಸೀಮೆಎಣ್ಣೆಯನ್ನು ಸರಿಯಾದ ಸಂದರ್ಭದಲ್ಲಿ ಒದಗಿಸಬೇಕು. ಹಲವಾರು ಬೇಡಿಕೆಗಳನ್ನು ನಾವು ಇಟ್ಟಿದ್ದೇವೆ. ಸರ್, ಈಗಾಗಲೇ ಈ ಸಲದ ಒಂದು ಮಳೆಯ ಪರಿಣಾಮವಾಗಿ ಅತಿವೃಷ್ಟಿ ಸಂಭವಿಸಿದ ಸಂದರ್ಭದಲ್ಲೂ ಕೂಡ ಕೆಲವೊಂದು ಬೋಟ್ಗಳು ಸಮುದ್ರಕ್ಕೆ ಇಳಿದಂಥ ಸಂದರ್ಭದಲ್ಲಿ 2 ಬೋಟ್ಗಳೇನು ಹಾನಿಯಾಗಿರುವಂಥ ಪ್ರಕರಣ ಬೆಳಕಿಗೆ ಬಂದಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪರಿಹಾರಗಳು ಸಿಕ್ಕೋದಾಗ್ಲಿ ಅಥವಾ ಅವರಿಗೆ ಭರವಸೆ ಕೊಡುವಂಥದ್ದಾಗ್ಲಿ ಇಂಥದ್ದೇನಾದರೂ ನಡೆದಿತ್ತ ಸರ್? ನಿಮ್ಮ ಗಮನಕ್ಕೆ ಬಂದಿದೆ? ಸಮಸ್ಯೆ ಆದಾಗ ಸಂಬಂಧಪಟ್ಟ ಇಲಾಖೆಯ ಮೂಲಕ ಸರ್ಕಾರದ ಗಮನ ನಾವು ಸೆಳೆದಿದ್ದೇವೆ. ಆದರೆ ಇವತ್ತಿನ ತನಕ ಸರಿಯಾದ ಪರಿಹಾರದ ವಿಚಾರದಲ್ಲಿ ಯಾವುದೇ ವಿಷಯ ನಮ್ಮ ಗಮನಕ್ಕೆ ಇಳಿದಂಗೆ ಬರಲಿಲ್ಲ. ನಾವು ಅದನ್ನು ಫಾಲೋಅಪ್ ಮಾಡ್ತಿದ್ದೇವೆ. ಮತ್ತು ಈ ಹಿಂದೆ ಮಂಗಳೂರಿನಲ್ಲಿ ಕೂಡ ಸಮಸ್ಯೆ ಆದಾಗ ಬೋಟನ್ನು ತರುವ ಬಗ್ಗೆ ಈಗಾಗಲೇ NMPTಯ ಅಧ್ಯಕ್ಷರ ಚೇರ್ಮನ್ ಕೃಷ್ಣಬಾಬು ರೆಡ್ಡಿ ಅವರ ಮೂಲಕ ನಾನು ಆ NMPTಯ ಟ್ರಸ್ಟಿ ಆಗಲಿಕ್ಕೆ ಹೋಗಿ ನಾನು ಅವ್ರ ಹತ್ರ ಮಾತುಕತೆ ಮಾಡಿ NMPTಯ ಕೋಸ್ಟ್ ಗಾರ್ಡ್ನ ಈ ಶಿಪ್ಪನ್ನು ತಗೊಂಡು ಬೋಟನ್ನು ಒಳ ತರುವಂಥ ವ್ಯವಸ್ಥೆ ಮಾಡಿದ್ದೇವೆ. ಅದಕ್ಕೆ ರಕ್ಷಣೆ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಅದೇ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಜಾಗೃತಿ ವಹಿಸುವ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಓಕೆ ಸರ್, ಈಗಾಗಲೇ ಟೋಟಲ್ ಎಷ್ಟು ಕರಾವಳಿ, ಇವಾಗ ಮಂಗಳೂರು ಆಗಿರ್ಬೋದು, ಉಡುಪಿ ಜಿಲ್ಲೆಯಲ್ಲಿ ಎಷ್ಟು ಬೋಟ್ಗಳಿದೆ? ಕರಾವಳಿ ಕರ್ನಾಟಕ 360 ಕಿಲೋಮೀಟರ್ ವ್ಯಾಪ್ತಿ ಇದೆ. ಸುಮಾರು ಉಡುಪಿ ಮಂಗಳೂರು ಸೇರಿದರೆ 4,000 ಡೀಪ್ ಸೀ ಫಿಶಿಂಗ್ ಬೋಟ್ಸ್ ಇದೆ. 350ಕ್ಕೂ ಹೆಚ್ಚು ಫರ್ಸಿನ್ ಬೋಟ್ಸ್ಗಳಿದೆ. ಅದರಲ್ಲಿ ವೆರೈಟಿ ಆಫ್ ಫಿಶಿಂಗ್ಸ್ ಉಂಟು. ಅಂದರೆ ಬಾರ್9 ಬೋಟ್ಸ್ ಬೇರೆ, 370 ಬೇರೆ, ಫಿಶಿಂಗ್ ಬೋಟ್ ಬೇರೆ, ಟ್ರೆಡಿಷ್ನಲ್ ಫಿಶಿಂಗ್ ಬೇರೆ, ಈ ನಮ್ಮ ನಾಡದೋಣಿ ಮೂಲಕ ಮಾಡ್ತಾರೆ. ಹಲವಾರು ರೀತಿಯ ಬಗೆಯ ರೀತಿಯ ಫಿಶಿಂಗ್ಗಳುಂಟು. ಸುಮಾರು ಡೀಪ್ ಸಿ ಒಂದು 4,000 ಚಿಲ್ಲರೆ ಉಂಟು, 400 ಚಿಲ್ಲರೆ ಪರ್ಸಿನ್ಗಳುಂಟು. ಫಿಶಿಂಗ್ ಬೋಟ್ ಸುಮಾರು 1,000 ಉಂಟು. 370 ಬೋಟ್ ಸುಮಾರು 2,000 ಮಿಕ್ಕಿ ಉಂಟು. ಬಾರ್9 ಬೋಟ್ ಕೂಡ 2,000 ಮಿಕ್ಕಿ ಉಂಟು 2 ಜಿಲ್ಲೆಯಲ್ಲಿ. ಕಾರವಾರದ ಬಗ್ಗೆ ನನಗೆ ಸರಿಯಾದ ಅಂಕಿಅಂಶಗಳಿಲ್ಲ. ಅದೇ ರೀತಿ ಗಿಲ್ನೆಟ್, ಈ ಸಣ್ಣ ದೋಣಿ ಮೂಲಕ ಮೀನುಗಾರಿಕೆ ಮಾಡೋರು ಸಾವಿರಾರು ಜನ ಇದ್ದಾರೆ. ಯಾಕೆಂದರೆ ಉಡುಪಿ ಮತ್ತು ಮಂಗಳೂರಿನ ಭಾಗದಲ್ಲಿ ನಾಡದೋಣಿ ಮೀನುಗಾರರು ತುಂಬ ಕಡಿಮೆ ಇದ್ದಾರೆ. ನಮ್ಮ ಕಾಪು ಭಾಗದಲ್ಲಿ ಸುಮಾರು ನಾಡದೋಣಿ ಮೀನುಗಾರರಿದ್ದಾರೆ. ನಮ್ಮ ಕೋಟ ದಾಟಿದ ನಂತರ ಎಲ್ಲ ಮೀನುಗಾರರು ನಾಡದೋಣಿ ಈ ನಮ್ಮ ಗಿಲ್ಲೆಟ್ ಇರ್ಬೋದು, ನಾಡದೋಣಿ ಮೂಲಕ ಮೀನುಗಾರಿಕೆಯನ್ನು ಮಾಡ್ತಿದ್ದಾರೆ. ಸೊ ಈ ಥರ ಇದಕ್ಕೇನಾದರೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆಯಾ ಸರ್? ಇಷ್ಟು ದೋಣಿಗಳು ಇಳಿಬೇಕು ಅಥವಾ ಇಷ್ಟು ಬೋಟ್ಗಳು ಇಳಿಬೇಕು ಅನ್ನುವಂಥದ್ದು ಏನಾದರೂ? ಯಾವುದೇ ಒಂದು ಬೋಟ್ ನಿರ್ಮಾಣ ಮಾಡಬೇಕಿದ್ರೆ ಫಿಸಿಬಲ್ ಸರ್ಟಿಫಿಕೇಟ್ ಅಂತ ಒಂದು ಸರ್ಟಿಫಿಕೇಟನ್ನು ಮೀನುಗಾರಿಕೆ ಇಲಾಖೆ ಇಶ್ಯೂ ಮಾಡ್ತದೆ. ಆ ಮಾನದಂಡದಲ್ಲಿ ಇದ್ದರೆ ಮಾತ್ರ ಅವರಿಗೆ ಫಿಶಿಂಗ್ ಬೋಟ್ ನಿರ್ಮಾಣ ಮಾಡಲಿಕ್ಕೆ ಅನುಮತಿ ಕೊಡ್ತದೆ. ಅದರಿಂದ ಮೀನುಗಾರಿಕೆ ಇಲಾಖೆಯ ಅನುಮತಿ ಪಡ್ಕೊಂಡೇ ಎಲ್ಲರೂ ಬೋಟನ್ನು ನಿರ್ಮಾಣ ಮಾಡ್ತಾರೆ. ಓಕೆ ಸರ್, ಇನ್ನೊಂದು ಈಗ ಸದ್ಯಕ್ಕೆ ಬಂದಿರುವ ಮಾಹಿತಿ ಪ್ರಕಾರ ಈ ಕಡೆ ಕಾಪು ಅಥವಾ ಉಡುಪಿ ಕಡೆ ಸುತ್ತಮುತ್ತ ಏನಿದೆ ಅಂದರೆ ಕಡಲ್ ಕೊರೆತ ಆಗುವ ಸಂದರ್ಭದಲ್ಲಿ ಕಲ್ಲುಗಳನ್ನು ಇಳಿಸುವಂಥದ್ದು ಅಥವಾ ಲಾರಿಗಳು ಹೋಗ್ತಾ ಇದೆ. ಈ ರೋಡಿನ ಮೇಲೆ ಹೋಗುವ ನಿಟ್ಟಿನಲ್ಲಿ ಜನರಿಗೆ ಅದರಿಂದ ತೊಂದರೆ ಆಗುತ್ತೆ. ಸೊ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡುವಂಥದ್ದು ಏನಾದರೂ ಪ್ಲಾನ್ ಮಾಡಿದ್ಯಾ? ನೋಡಿ, ಯಾವುದೇ ಒಂದು ಕಾಮಗಾರಿ ಆಗುವಾಗ ಯಾವುದೋ ಒಂದು ಕಟ್ಟಡ ನಿರ್ಮಾಣ ಆಗಿರ್ಬೋದು, ಯಾವುದೋ ಒಂದು ಅಭಿವೃದ್ಧಿ ಕಾಮಗಾರಿ ಆಗೋ ಸ್ವಲ್ಪ ಸಮಸ್ಯೆಗಳಾಗ್ತದೆ. ಅದನ್ನು ನಾವು ಕಾಮಗಾರಿ ಮುಗಿದ ತಕ್ಷಣ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಹಿಡಿಯೋದು ಸಹಜ.
ಅದರಿಂದ ಒಮ್ಮೆ ಸಮುದ್ರ ಕೊರತೆಗೆ ಒಂದು ಶಾಶ್ವತ ಪರಿಹಾರ ಸಿಕ್ಕಿದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಅಪ್ರೋಚ್ ರೋಡ್ ಯಾವುದುಂಟು, ಈಗ ನೀವು ಹೇಳಿದಿರಿ ಲಾರಿಗಳು ಹೋಗೋಣ, ಅದನ್ನು ಸರಿಪಡಿಸುವಂಥ ಕೆಲಸ ಕಾರ್ಯಗಳೇ ಮಾಡಬೇಕು. ಅದಕ್ಕೆ ಇಲಾಖೆ ಅಧಿಕಾರಿಗಳು ಏನು ಮಾಡಬೇಕಂದ್ರೆ ಇದಕ್ಕೆ ಟೆಂಡರ್ ಕರೆಯುವಾಗ, ಯಾವುದು ಸಮುದ್ರ ಕೊರತೆಗೆ ತಡೆಗೋಡೆ ಮಾಡಲಿಕ್ಕೆ ಕಲ್ಲು ಹಾಕುವ ಟೆಂಡರ್ ಕರೆಯುವಾಗ ಅದರ ಒಂದು ಭಾಗಾಂಶ ಹಣವನ್ನು ಆ ರೋಡಿಗೆ, ಆ ಬರುವಂಥ ಅಪ್ರೋಚ್ ರೋಡಿಗೆ ರಿಪೇರಿಗೆ ಅಂತ ಇಡಬೇಕು. ಆಗ ಟೋಟಲಿ ಸಮಸ್ಯೆಗಳು ಪರಿಹಾರ ಆಗ್ತದೆ. ಓಕೆ ಸರ್, ಈಗ ನಿಮ್ಮ ಸಮಸ್ಯೆ ಆಗಿರುವಂಥದ್ದು ನಮಗೆ ಕೃಷಿಕರಿಗೆ ಏನು ಸಾಲ ಮನ್ನಾ ಆಗಿರ್ಬೋದು, ಅವರಿಗೆ ರಸಗೊಬ್ಬರಗಳಿಗೆ ಕೊಡುವಂತಹ ಸಬ್ಸಿಡಿಗಳಾಗಿರ್ಬೋದು, ಅಂಥ ಸಬ್ಸಿಡಿಗಳು ನಮಗೆ ಯಾಕೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ ಆಗಿದೆ. ಖಂಡಿತವಾಗಿ ಇಂತಹ ಪ್ರಶ್ನೆಗಳು ಬಂದಾಗ ಸರ್ಕಾರ ಇದರ ಬಗ್ಗೆ ಮುತುವರ್ಜಿ ವಹಿಸಬೇಕು. ಸೊ ಯಾಕೆ ನಿಮ್ಮ ಪ್ರಕಾರ ಯಾಕೆ ವಹಿಸ್ತಾ ಇಲ್ಲ ಹಾಗಿದ್ರೆ? ಅವರಿಗೆ ಬೇಡವಾ, ಮೀನುಗಾರರು ಬೇಡವಾ? ಅದೇ ನಮ್ಮಲ್ಲಿ ಕೂಡ ಅದೇ ಪ್ರಶ್ನೆ ಅಲ್ಲ. ಈಗ ನಾವೀಗ ಕಳೆದ ಈಗ ರಾಜ್ಯ ಸರ್ಕಾರ ಇದಾಗಿ ಫಾರ್ಮೇಷನ್ ಆಗಿ ಈಗ 120 ದಿನ ಕಳೀತು. ನಾವು ಈಗಾಗಲೇ ಹಲವು ಬಾರಿ ಅವರನ್ನು ಮುಖತಃ 2 ಬಾರಿ ಭೇಟಿಯಾಗಿದ್ದೇವೆ, ಮೀನುಗಾರ ಸಚಿವರನ್ನು ಭೇಟಿಯಾಗಿದ್ದೇವೆ, ಪತ್ರ ಮೂಲಕ ತಿಳಿಸಿದ್ದೇವೆ, ಇಲಾಖಾ ಅಧಿಕಾರಿಗಳ ಮೂಲಕ ತಿಳಿಸಿದ್ದೇವೆ. ಆದರೆ ನಮಗೀಗ ಅನಿಸ್ತುಂಟು ಸರ್ಕಾರ ನಮ್ಮನ್ನು ಮೀನುಗಾರರನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಂಥ ಒಂದು ಭಾವನೆ ನಮ್ಮಲ್ಲಿ ಹುಟ್ಟಿ ಬಂದಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಈಗಾಗಲೇ ಎಲ್ಲ ಸಂಘ ಸಂಸ್ಥೆಗಳು ನಮ್ಮೆಲ್ಲ ಕರಾವಳಿಯ 6 ರಾಜ್ಯಗಳು ಸೇರಿಕೊಂಡು ನಾಡ್ದು ಅಕ್ಟೋಬರ್ 1 ತಾರೀಕಿಗೆ ಮಡ್ಗಾವಲ್ಲಿ ನಮ್ಮ ಕರಾವಳಿ ಅಖಿಲ ಭಾರತ ಮೀನುಗಾರ ಕ್ರಿಯಾ ಸಮಿತಿ ಅಂತ ಉಂಟು, ಆ ಮೂಲಕ ಸಭೆ ಕರೆದು ಈ 2-3 ಪ್ರಮುಖ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರದ ಮುಂದೆ, ಅದೇ ರೀತಿ ರಾಜ್ಯ ಸರ್ಕಾರದ ಮುಂದಿಟ್ಟು, ಒಂದು ವೇಳೆ ನಮ್ಮನ್ನು ಆ ಸಂದರ್ಭದಲ್ಲಿ ಸರಿಯಾಗಿ ನಮಗೆ ಆ ಬೇಡಿಕೆ ಈಡೇರಿಸಿದ್ದರೆ ಮುಂದಿನ ನಿಲುವೇನೆಂಬುದನ್ನು ನಾವು ಮುಂದಿನ ಸಭೆ ನಡೆಸಿ ಮತ್ತೆ ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕಿದ್ದೇವೆ. ಸರ್, ಓಕೆ, ಅದೊಂದು ಈಗಾಗಲೇ ಒಳ್ಳೆಯ ಸಭೆಯನ್ನು ಕರೆದಿರುವಂಥದ್ದು. ಯಾಕಂದರೆ ಕೇಂದ್ರ ಸರ್ಕಾರದ ಗಮನಕ್ಕೂ ಇದನ್ನು ತರಬೇಕಾಗಿದೆ. ಕೇವಲ ರಾಜ್ಯ ಸರ್ಕಾರಕ್ಕೆ ತಂದರೆ ಮೀನುಗಾರಿಕೆ ಅನ್ನೋದು ನೀವು ಈಗಾಗಲೇ ಹೇಳಿದ್ರಿ ಚೈನ್ ಸಿಸ್ಟಮ್ ಅಂತ, ಕೇವಲ ಇಲ್ಲಿ ಮಲ್ಲ ಎಕ್ಸ್ಪೋರ್ಟ್ ಕೂಡ ಆಗುತ್ತೆ ಸಾಕಷ್ಟು ಮೀನುಗಳು. ಈ ನಿಟ್ಟಿನಲ್ಲಿ ಕರಾವಳಿ ಅದಕ್ಕೆ ಪ್ರಮುಖ ಭಾಗವಾಗಿರುವಂಥದ್ದಲ್ವಾ? ಸೊ ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಸೊ ಇನ್ನೊಂದೆಡೆ ಸರ್, ಈಗ ಜೂನ್ ಜುಲೈ 2 ತಿಂಗಳು ಮೀನುಗಾರಿಕೆಗೆ ಬ್ರೇಕ್ ಕೊಟ್ಟಿರ್ತಾರೆ, ಇಳಿಬಾರ್ದು, ಸಮುದ್ರಕ್ಕೆ ಇಳಿಬಾರ್ದು ಅಂತ ಈಗಾಗಲೇ DC ಕೂಡ ಆರ್ಡರ್ ಕೊಡ್ತಾರೆ ಪ್ರತಿ ವರ್ಷ ಕೂಡ. ನಂತರದ ದಿನಗಳಲ್ಲಿ ನಿಮಗೆ ನವೆಂಬರ್ ತಿಂಗಳಲ್ಲಿ ಉತ್ತಮ ಮೀನುಗಾರಿಕೆ ಆಗುವಂತಹ ಸಂದರ್ಭ, ಆಗಸ್ಟ್ ನವೆಂಬರ್ ತನಕ. ಸೊ ಆ ಸಂದರ್ಭದಲ್ಲಿ ಈಗ ಏನಂದ್ರೆ ಆಗಸ್ಟ್ ಮುಗೀತಾ, ಈಗ ನವೆಂಬರ್ ಬರ್ತಾ ಇದೆ. ಸೊ ಯಾವ ರೀತಿ ಅಂದ್ರೆ ಅದೇ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತನಕ ಏನಿದೆಯೋ ಅದು ಮುಗಿತಾ ಬರುತ್ತೆ ಇನ್ನು ಸ್ವಲ್ಪ ದಿವಸಗಳಲ್ಲಿ. ಆದ್ರೆ ನಿಮ್ಮ ಒಂದು ಮೀನುಗಾರಿಕೆಗಳಲ್ಲಿ ಯಾವುದೇ ತರ ಬೆಳವಣಿಗೆಗಳು ಕಾಣ್ತಾ ಇಲ್ಲ. ನೋಡಿ, ಮೀನುಗಾರಿಕೆ ಈ ಪ್ರಕೃತಿಯನ್ನು, ನೇಚರನ್ನು ನಂಬಿರುವುದು. ಸಮುದ್ರದಲ್ಲಿ ಮೀನು ಉತ್ಪಾದನೆ ಆದರೆ ಮಾತ್ರ ನಮಗೆ ಮೀನು ಹಿಡಿತ ಆಗಲಿಕ್ಕೆ ಸಾಧ್ಯ ಉಂಟು. ಇವತ್ತಿನ ನಮ್ಮ ಪರಿಸ್ಥಿತಿ ಏನು ಅಂದರೆ, ನಾನು ಹೇಳಿದಲ್ಲ ಆಗಾಗಲೇ ಪೊಲ್ಯೂಷನ್ನ ಸಮಸ್ಯೆಯಿಂದಾಗಿ ಇವತ್ತು ನಮ್ಮ ಮೀನುಗಾರಿಕೆ ದೋಣಿಗಳು, ಮಲ್ಪೆಯಿಂದ ಹೊರಟ ದೋಣಿಗಳಿರ್ಬೋದು, ಮಂಗಳೂರಿನ ಹೊರಟ ದೋಣಿಗಳು ಇವತ್ತು ರತ್ನಗಿರಿ ಬಾರ್ಡ್ರ್, ಗುಜರಾತ್ ಬಾರ್ಡ್ರ್ ತನಕ ಹೋಗಿ ಮೀನುಗಾರಿಕೆ ಮಾಡುವ ಒಂದು ಪರಿಸ್ಥಿತಿ ನಮ್ಮದುಂಟೀಗ. ಅದರಿಂದಾಗಿ ಸಂತತಿ ನಾಶ ಆಗಲಿಕ್ಕೆ ಯಾವುದು ಕಾರಣ, ಅದನ್ನು ತಡೆಗಟ್ಟಬೇಕು. ಫಸ್ಟಿಗೆ ಸಂತತಿ ನಾಶ ಆಗದಿದ್ದಲ್ಲಿ ಮಾತ್ರ ಈ ಭಾಗದಲ್ಲಿ ನಮಗೆ ಮೀನಿನ ಉತ್ಪಾದನೆ ಆಗಲಿಕ್ಕೆ ಚಾನ್ಸಸ್ ಉಂಟು. ಇವತ್ತಿನ ಪರಿಸ್ಥಿತಿ ನಮ್ಮ ಡೀಸೆಲ್ ನಾವು ಹೇಳ್ತೇವೆ, ಒಂದು ಫಿಶಿಂಗ್ ಹೋದಾಗ ನಮಗೆ 12-13 ದಿನ ನಾವು ಸಮುದ್ರದಲ್ಲಿ ಇರ್ತೇವೆ, ಸುಮಾರು 6,000 ಲೀಟ್ರ್ ಡೀಸೆಲ್ ಅದಕ್ಕೆ ಕನ್ಸಪ್ಷನ್ ಆಗ್ತದೆ. ಅದರ ಅರ್ಥ ಏನಂದರೆ, ನಾವು ಇವತ್ತು ರತ್ನಗಿರಿಗೆ ಹೋಗಿ ಬರಲಿಕ್ಕೆ ನಮಗೆ 3 ದಿನ ಬೇಕು, 6 ದಿನ ಹೋಗಿ ಬರಲಿಕ್ಕೆ ಬೇಕು. ಆ 6 ದಿನ ನಮಗೆ ಯಾವುದೇ ಫಿಶಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. 6 ದಿನ ಖಾಲಿ ನಾವು ಬೋಟ್ ರನ್ ಮಾಡ್ತೇವೆ ನೀರಲ್ಲಿ. ಆ ಸಂದರ್ಭದಲ್ಲಿ ಆ 6 ದಿನ ಕನ್ಸಪ್ಷನ್ ಆದ ಡೀಸೆಲ್ ನಮಗೆ ಡಬಲ್ ಲಾಸ್. ಅದೇ ಆ ಮೀನಿನ ಉತ್ಪತ್ತಿ ನಮ್ಮ ಕರಾವಳಿ ಭಾಗದಲ್ಲಿ, ಈಗ ಬಡ್ಕಳವ ಅಲ್ಲ ಈಚೆ ಉಳ್ಳಾಲವ ಇದೇ ಭಾಗದಲ್ಲಿ ಆದಾಗ ನಮಗೆ ಖರ್ಚು ಕಮ್ಮಿ ಆಗ್ತದೆ. 3,000 ಲೀಟ್ರಲ್ಲಿ ನಮಗೆ ಫಿಶಿಂಗ್ ಮಾಡಲಿಕ್ಕೆ ಆಗ್ತದೆ. ಆ 3,000 ಲೀಟ್ರ್ನ ಡೀಸೆಲ್ನ ಸುಮಾರು 2 ಲಕ್ಷ ಮೊತ್ತ ನಮಗೆ ಉಳಿತಾಯ ಆಗ್ತದೆ, ನಮಗೆ ಲಾಭ ಬರ್ತದೆ. ಇವತ್ತು ಆ ರೀತಿ ಪರಿಸ್ಥಿತಿ ನಾವು ಎದುರಿಸ್ತಿದ್ದೇವೆ. ಅದರಿಂದಾಗಿ ಕರಾವಳಿ ಭಾಗದಲ್ಲಿ ಯಾವುದೇ ದೊಡ್ಡ ದೊಡ್ಡ ಉದ್ದಿಮೆಗಳ ಈ ಇಂಡಸ್ಟ್ರೀಸ್ಗಳಿಗೆ ಅವಕಾಶ ಕೊಡಬಾರ್ದು. ಒಂದು ವೇಳೆ ಕೊಟ್ಟರೂ ಕೂಡ ಇವತ್ತು ದೊಡ್ಡ ದೊಡ್ಡ ಉದ್ದಿಮೆ ಮೂಲಕ ಅವರು ನೀರನ್ನು ಡಿಸ್ಚಾರ್ಜ್ ಮಾಡ್ತಿದ್ದಾರೆ. ಆ ಅನುಮತಿ ಸಿಗುವಾಗ ಅವರು ಆ ಟ್ರೀಟ್ಮೆಂಟ್ ಪ್ಲ್ಯಾಂಟ್ನ ಮೂಲಕ ನಾವು ಡಿಸ್ಚಾರ್ಜ್ ಮಾಡ್ತೇವೆ, ಅದನ್ನು ಪ್ಯೂರಿಫೈ ಮಾಡ್ತೇವೆ, ಆ ರೀತಿಯೆಲ್ಲ ಇದು ಕೊಡ್ತಾರೆ, ಮಾತು ಕೊಡ್ತಾರೆ. ಆದರೆ ತದನಂತರ ಅದನ್ನು ಪರಿಶೀಲನೆ ಮಾಡುವವರು ಯಾರು ಇರೋದಿಲ್ಲ, ಅದನ್ನು ನೋಡುವವರು ಯಾರು ಇರೋದಿಲ್ಲ. ಆ ಎಲ್ಲ ಸಮಸ್ಯೆಗಳಿಂದ ಈ ರೀತಿಯ ಪರಿಣಾಮ ನಾವು ಎದುರಿಸಬೇಕಾಗಿದೆ. ಓಕೆ ಸರ್, ನಿಮ್ಮ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಬ್ರೇಕ್.
ಕಡಲ ಮಕ್ಕಳು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್. ಈಗಾಗಲೇ ನಾವು ಮಾತಾಡ್ತಾ ಇದ್ವಿ, ಆ ನೀರನ್ನ ಏನು ಕೆಲವು ಕಲುಷಿತ ನೀರನ್ನ ಬಿಡೋದ್ರಿಂದ ಸಂತಾನೋತ್ಪತ್ತಿ ಕಡಿಮೆ ಆಗುತ್ತೆ. ಸೊ ಇದು ಮೀನುಗಾರಿಕಾ ಇದರ ಮೇಲೆ ಎಫೆಕ್ಟ್ ಬೀಳುತ್ತೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬಂದಿದ್ದಿಲ್ವಾ ಗೊತ್ತಿಲ್ಲ. ಬೈಕಂಪಾಡಿಯಲ್ಲಿರುವ MRPL ಅಂದ್ರೆ ಇಂಡಸ್ಟ್ರಿಯಲ್ ಏರಿಯಾದಿಂದ ಬಿಡುವಂತಹ ನೀರು ಪಲ್ಗುಣಿ ನದಿ ಸೇರ್ತಾ ಇದೆ, ಕಲುಷಿತ ಆಗ್ತಾ ಇದೆ, ಕಪ್ಪು ನೀರು ಬರ್ತಾ ಇದೆ. ಇದು ಕೂಡ ಇದಕ್ಕೊಂದು ಎಫೆಕ್ಟ್ ಅಲ್ವಾ ಸರ್? ಹಾಗಿದ್ರೆ ಖಂಡಿತವಾಗಿ ಪಲ್ಗುಣಿ ನದಿ ಕೂಡ ಸಮುದ್ರವನ್ನು ಕೂಲೂರು ಭಾಗದಿಂದ ಸೇರಿಕೊಂಡು ನಮ್ಮ ಮಂಗಳೂರಿನ ಮೀನುಗಾರಿಕೆ ಬಂದರಿನ ಮೂಲಕ ಅದು ಸಮುದ್ರ ಸೇರ್ತದೆ. ನಾನು ಈಗಾಗಲೇ ಹೇಳಿದೆಲ್ಲ, ಕೆಲವೊಂದು ಸಮಸ್ಯೆಗಳು ಈ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಮೂಲಕ ಆಗ್ತಾ ಉಂಟು. ಇವತ್ತು ಈ ಪೊಲ್ಯೂಟೆಡ್ ನೀರನ್ನು ಸಮುದ್ರಕ್ಕೆ ಬಿಡಲಿಕ್ಕೆ ಹೋಗಿ ಈ ಭಾಗದಲ್ಲಿ ನಮಗೆ ಮತ್ಸ್ಯ ಸಂಪತ್ತಿ ಅಂದರೆ ಬ್ರೀಡಿಂಗ್ ಟೈಮಲ್ಲಿ ಅದು ಎಫೆಕ್ಟ್ ಆಗಲಿಕ್ಕೆ ಹೋಗಿ ಯಾವುದೇ ಉತ್ಪಾದನೆಗಳು ಆಗ್ತಿಲ್ಲ. ಸರ್ಕಾರ ಆ ಬಗ್ಗೆ ಸ್ವಲ್ಪ ನಿಗಾ ವಹಿಸಿ ಅಲ್ಲಿ ಡಿಸ್ಚಾರ್ಜ್ ಆಗುವ ನೀರು, ಈಗ ಬೈಕಂಪಾಡಿಯಲ್ಲಿ MRPL ಅವರದುಂಟು, ಅದೇ ರೀತಿ ನಮ್ಮ ಎರ್ಮಲ್ ಭಾಗದಲ್ಲಿ ನಾಗಾರ್ಜುನ ನಮ್ಮ ಪವರ್ ಕಂಪೆನಿ ಉಡುಪಿ UPCL ಅವರದುಂಟು. ಅಲ್ಲಿ ಅವರು ಸರಿಯಾಗಿ ಅದನ್ನು ಯುಟಿಲೈಸ್ ಮಾಡಿದರೆ ತೊಂದರೆ ಇಲ್ಲ. ಅವ್ರೇನು ಮಾಡ್ತಾರೆ ಅಂದರೆ ವರ್ಕ್ಲೋಡ್ ಜಾಸ್ತಿ ಆದಾಗ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಮಾಡೋದಿಲ್ಲ, ನೇರವಾಗಿ ಅದನ್ನು ಡಿಸ್ಚಾರ್ಜ್ ಮಾಡ್ತಾರೆ. ಆ ಮಾಡಿದ ಪರಿಣಾಮ ಏನಾಗ್ತದೆ ಅಂದರೆ ಇದೇ ಮತ್ಸ್ಯ ಸಂಪತ್ತಿಗೆ ಅದು ನಾಶವಾಗಲಿಕ್ಕೆ ಕಾರಣಗಳಾಗ್ತದೆ. ಇಲಾಖೆಯವರು, ಪರಿಸರ ಇಲಾಖೆಯವರು ಸೇರಿಕೊಂಡು ಪ್ರತಿ ವಾರಕ್ಕೊಮ್ಮೆ ಪ್ರತಿ ತಿಂಗಳಿಗೊಮ್ಮೆ ಸರ್ಪ್ರೈಸ್ ವಿಸಿಟ್ ಕೊಟ್ಟು ಅಲ್ಲಿ ಇನ್ಸ್ಪೆಕ್ಷನ್ ಮಾಡಬೇಕು, ಅಲ್ಲಿ ಅಧಿಕಾರಿಗಳನ್ನು ನೇಮಕ ಮಾಡಬೇಕು. ಆ ಪರ್ಸಂಟೇಜ್ ಯಾವುದು ಈಗ ನಾವು ಟ್ರೀಟ್ಮೆಂಟ್ ಮಾಡ್ತೇವಲ್ಲ ಆ ಪರ್ಸಂಟೇಜನ್ನು ನೋಡಿಕೊಂಡು ಲ್ಯಾಬಿಗೆ ಟೆಸ್ಟ್ ಮಾಡಿ ತದನಂತರ ಇದರಲ್ಲಿ ಎಫೆಕ್ಟ್ ಉಂಟಾ ಇಲ್ವಾ, ಇದರಲ್ಲಿ ಪರಿಣಾಮ ಏನಾಗ್ಬೋದು ಎಂಬ ಅದನ್ನೆಲ್ಲ ವಿವರವನ್ನು ಪಡ್ಕೊಂಡು ನಂತರ ಅದನ್ನು ಸಮುದ್ರಕ್ಕೆ ಡಿಸ್ಚಾರ್ಜ್ ಮಾಡಿದರೆ ಇದನ್ನೆಲ್ಲ ತಪ್ಪಿಸ್ಬೋದು. ಆದರೆ ಆ ರೀತಿಯ ಯಾವುದೇ ಕ್ರಮಗಳು ಕರಾವಳಿ ಭಾಗದಲ್ಲಿ ಈ ಇಂಡಸ್ಟ್ರೀಸ್ನವರ ಡಿಸ್ಚಾರ್ಜ್ನಲ್ಲಿ ಆಗ್ತಿಲ್ಲ. ಓಕೆ ಸರ್, ಇನ್ನೊಂದು ವಿಷಯ ಈಗ ಏನಂದರೆ ಜೂನ್ ಜುಲೈಯಲ್ಲಿ ಅದು ಮೀನುಗಾರಿಕೆಗೆ ಪರ್ಮಿಷನ್ ಇಲ್ಲ. ಸೊ ಆಗಸ್ಟಿನಿಂದ ಸ್ಟಾರ್ಟ್ ಆಗುವಂಥ ಮೀನುಗಾರಿಕೆ ಮಾಡಬೇಕು ಅಂತ ಈ ವರ್ಷ ಸ್ಟಾರ್ಟ್ ಮಾಡಿದ ಸಂದರ್ಭದಲ್ಲಿ ಅತಿವೃಷ್ಟಿ ಆಯಿತು, ಮಳೆ ಸಿಕ್ಕಾಪಟ್ಟೆ ಮಳೆ ಸುರಿದು ಜನರಲ್ಲಿ ಅದು ಕೂಡ ತೊಂದರೆಗೆ ಆಯಿತು. ಯಾಕಂದರೆ ಮತ್ತೆ ಕಡಲಿಗೆ ಇಳಿಬಾರ್ದು ಎಂಬ ಒಂದು ಕೂಡ DC ಆರ್ಡರ್ ಮಾಡಿದ್ದಾರೆ. ನಂತರದ ದಿನಗಳಲ್ಲಿ, ಇತ್ತೀಚಿನ ದಿನಗಳಲ್ಲಿ ಮತ್ತೆ ಏನು ತೂಫಾನ್ ಇದರಿಂದ ಕೂಡ ಜನ ತತ್ತರಿಸಿ ಹೋಗಿರುವಂಥದ್ದು. ಒಟ್ಟಾರೆಯಾಗಿ ಲಾಸ್ಟ್ ಇಯರ್ಗಿಂತ ಈ ಇಯರ್ ಹೋಲಿಸಿದ್ರೆ ಎಷ್ಟು ನಷ್ಟ ಆಗಿರ್ಬೋದು ಸರ್ ನಿಮಗೆ? ಜೂನ್ ಜುಲೈಯಲ್ಲಿ ಮೀನುಗಾರಿಕೆಗೆ ರಜೆ, ಅಂದರೆ ಕರಾವಳಿ ಭಾಗದ ಎಲ್ಲ ನಮ್ಮ ಕೇರಳ ಇರ್ಬೋದು, ಗೋವಾ ಕೋಸ್ಟ್ ಇರ್ಬೋದು, ಮಹಾರಾಷ್ಟ್ರ ಕೋಸ್ಟ್, ಗುಜರಾತ್ ಕೋಸ್ಟಲ್ಲಿ ಕರ್ನಾಟಕ ಸೇರಿಕೊಂಡು ಮೀನುಗಾರಿಕೆಗೆ ರಜೆ. ಆದರೆ ಇವತ್ತು 12 ನಾಟಿಕಲ್ ಮೈಲ್ ಏನು ಉಂಟಲ್ಲ ಆ ಒಳಗಿನ ವ್ಯಾಪ್ತಿಯಲ್ಲಿ ಅದು ರಾಜ್ಯ ಸರ್ಕಾರ ಮೀನುಗಾರಿಕೆ ಇಲಾಖೆ ವ್ಯಾಪ್ತಿಗೆ ಬರ್ತದೆ. 12 ನಾಟಿಕಲ್ ಮೈಲ್ನ ಹೊರಗಡೆ ಅದು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಮೀನುಗಾರಿಕೆ ಇಲಾಖೆ ವ್ಯಾಪ್ತಿಗೆ ಬರ್ತದೆ. ಇವತ್ತು 12 ನಾಟಿಕಲ್ ಮೈಲ್ ಒಳಗೆ ಇವತ್ತು ನಾಡದೋಣಿಯವರಿಗೆ ಮಾತ್ರ ಮೀನುಗಾರಿಕೆ ಮಾಡಲಿಕ್ಕೆ ಅವಕಾಶಗಳುಂಟು. ಅವರು ಶೋರ್ ಅಂದರೆ ಕರೆಯಲ್ಲಿ ಮೀನುಗಾರಿಕೆ ಮಾಡ್ತಾರೆ. ತದನಂತರ ಆಗಸ್ಟ್ ಒಂದು 5-6 ತಾರೀಕು ನಂತರ ಮೀನುಗಾರಿಕೆಗೆ ನಾವು ಒಂದೊಳ್ಳೆಯ ದಿನ ನಿಗದಿ ಮಾಡಿ ಆ ಮುಹೂರ್ತ ಮಾಡಿ ನಾವು ಮೀನುಗಾರಿಕೆ ತಿಳ್ತೇವೆ. ಆದರೆ ಕಳೆದ ಬಾರಿಗೆ ಈ ಬಾರಿಗೆ ಹೋಲಿಸಿದರೆ ಸುಮಾರು ಅರ್ಧ ಅಲ್ಲ 2 ಪಟ್ಟು ಜಾಸ್ತಿ ನಷ್ಟಗಳಾಗಿದೆ. ಇವತ್ತು ಮೀನುಗಾರರ ಪರಿಸ್ಥಿತಿ ಬಹಳಷ್ಟು ಚಿಂತನಜನಕ. ಇವತ್ತು ಸರ್ಕಾರ ಇದರ ಬಗ್ಗೆ ತಲೆ ಹಾಕಬೇಕು, ಅವರನ್ನ ಬಗ್ಗೆ ಇನ್ವಾಲ್ವ್ ಆಗಿ ಯಾವುದಾದ್ರೂ ರೀತಿಯಲ್ಲಿ ಮೀನುಗಾರರಿಗೆ ಒಂದು ನೆಮ್ಮದಿಯಲ್ಲಿ ಬಾಳಲಿಕ್ಕೆ ಯಾವುದಾದೊಂದು ಹೊಸ ಯೋಜನೆಗಳನ್ನು ಕಲ್ಪಿಸಿದಲ್ಲಿ ಖಂಡಿತವಾಗಿಯೂ ಮೀನುಗಾರರ ಪರಿಸ್ಥಿತಿ ಭಾಳಷ್ಟು ವರ್ಸ್ಟ್ ಆಗುವ ಚಾನ್ಸಸ್ಗಳು ಇದೆ. ಸರ್, ಇನ್ನೊಂದು ವಿಷಯ ನಾವು ಹೇಳ್ಬೋದು, ಇವಾಗ ಡೀಸೆಲ್ ಬೆಲೆಯಲ್ಲಿ ನೀವು ಈಗಾಗಲೇ ಹೇಳ್ತಾ ಇದ್ರಿ, ಕೊಟ್ಟಿರುವಂತಹ ಕರದಲ್ಲಿ ಇರುವಂಥದ್ದು ಯಾವುದೇ ಇಲ್ಲಿ ಪರಿಷ್ಕೃತಕ್ಕೆ ಬರೋದಿಲ್ಲ. ಆದರೆ ಇನ್ನೊಂದು ಕೂಡ ಹೇಳ್ಬೋದು, ರೋಡಲ್ಲಿ ಹೋಗುವಂತಹ ಇದಕ್ಕೆ ಟ್ಯಾಕ್ಸ್ ಯೂಸ್ ಮಾಡ್ತೀವಿ, ರೋಡ್ ವೆಹಿಕಲ್ ಏನು ರೋಡ್ ಮೇಲೆ ಹೋಗುತ್ತೆ, ಸೆಸ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಆದರೆ ಈ ಕಡಲು ಇದಕ್ಕೆ ಯಾಕೆ ಬೇಕು ಇಂಥ ಒಂದು ನೀತಿ? ನಿಮ್ಗೆ ಈಗಾಗಲೇ ಹೇಳಿದಾಗೆ ನಾಡ್ದಿನ 1ನೇ ತಾರೀಕಿನ ಸಭೆಯಲ್ಲಿ ನಾವೆಲ್ಲ 6 ರಾಜ್ಯದ ಎಲ್ಲ ಸಂಘ ಸಂಸ್ಥೆಗಳು ಕ್ರಿಯಾ ಸಮಿತಿಯ ಮೂಲಕ ಸೇರಿಕೊಂಡು ಒಂದು ಪ್ರಮುಖ 2 ಬೇಡಿಕೆಗಳನ್ನು ಕೇಂದ್ರ ಸರ್ಕಾರದ ಮುಂದಿಡ್ತೇವೆ. ಏನಂದರೆ ಇವತ್ತು ಡೀಸೆಲ್ನ ಮೇಲೆ ಸುಮಾರು 13-14 ರೂಪಾಯಿ ರೋಡ್ ಸೆಸ್ಸನ್ನು ಕಲೆಕ್ಟ್ ಮಾಡ್ತೀರಿ, ಅದೇನಂದರೆ ರೋಡ್ ಮೇಂಟೆನೆನ್ಸಿಗೆ ಅಂತ. ಆದರೆ ಇವತ್ತು ಮೀನುಗಾರರು ಉಪಯೋಗಿಸುವಂಥ ಈ ಡೀಸೆಲ್ನಲ್ಲಿ ಕೂಡ ಆ ಅಮೌಂಟನ್ನು ಸರ್ಕಾರ ಕಲೆಕ್ಟ್ ಮಾಡ್ತುಂಟು. ನಮ್ಮ ಒಂದು ರಿಕ್ವೆಸ್ಟ್ ವಿನಂತಿ ಏನಂದರೆ ಆ ರೋಡ್ ಟ್ಯಾಕ್ಸ್ ಸೆಸ್ ಯಾವುದು ನೀವು ಕಲೆಕ್ಟ್ ಮಾಡ್ತೀರಲ್ಲ, ನಮ್ಮ ಮೀನುಗಾರರದು ವಾಟರ್ ವೇಸ್, ಅದರಿಂದಾಗಿ ಯಾವುದೇ ನೀರಿನಲ್ಲಿ ರಸ್ತೆ ನಿರ್ಮಾಣ ಆಗಿರ್ಬೋದು, ಮೇಂಟೆನೆನ್ಸ್ಗೆ ಖರ್ಚು ವೆಚ್ಚಗಳು ಬರೋದಿಲ್ಲ. ರಸ್ತೆಯಲ್ಲಿ ಆದರೆ ದಿನನಿತ್ಯ ಮಳೆಗಾಲ ಸಂದರ್ಭದಲ್ಲಿರ್ಬೋದು, ಹೆವಿ ವೆಹಿಕಲ್ ಹೋದಾಗ ರಸ್ತೆ ಹಾಳಾಗೋದಿರ್ಬೋದು, ಅದನ್ನು ಪ್ಯಾಚ್ ಮಾಡೋದಿರ್ಬೋದು, ಮರು ನಿರ್ಮಾಣ ಮಾಡೋದಿರ್ತದೆ. ಅದರಿಂದಾಗಿ ಆ ಮೊತ್ತ ಯಾವುದುಂಟು ಈಗ 13-14 ರೂಪಾಯಿ ಮೊತ್ತ ಉಂಟಲ್ಲ, ಅದನ್ನು ಮೀನುಗಾರಿಕೆಗೆ ಅದರಲ್ಲಿ ವಿನಾಯಿತಿ ಕೊಡಬೇಕ ಒಂದು ವಿನಂತಿಯನ್ನು ಕೇಂದ್ರ ಸರ್ಕಾರದ ಗಮನಕ್ಕೆ ನಾವು ತರ್ತೇವೆ. ಖಂಡಿತವಾಗಿಯೂ ಕೇಂದ್ರ ಸರ್ಕಾರ ಕೂಡ
ಆ ಬಗ್ಗೆ ಯಾಕೆಂದರೆ ನರೇಂದ್ರ ಮೋದಿಯವರು ಈ ಹಿಂದೆ 4 ಬಾರಿ ಗುಜರಾತ್ನ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಇವತ್ತು ಕರ್ನಾಟಕದ ಕರಾವಳಿ 360 ಕಿಲೋಮೀಟರ್ ಇದ್ದರೆ ನಮ್ಮ 3 ಪಟ್ಟು ಜಾಸ್ತಿ ಗುಜರಾತ್ನ ಕೋಸ್ಟ್ ಇದೆ. ಇಲ್ಲಿಯಾಗೆ ಮೀನುಗಾರಿಕೆಗೆ ಒಳ್ಳೆಯ ಅವಕಾಶಗಳು ಗುಜರಾತ್ನಲ್ಲಿದೆ. ಅದೇ ರೀತಿ ಅವರ ಅವಧಿಯಲ್ಲಿ ಅವರು ಹಲವಾರು ಯೋಜನೆಗಳನ್ನು ಅಂದರೆ ಮೀನುಗಾರಿಕೆಗೆ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದ ಬಜೆಟ್ 250 ಕೋಟಿ ಇದ್ದರೆ ಈ ಹಿಂದೆ ನರೇಂದ್ರ ಮೋದಿಯವರು ಆ ಭಾಗದ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ 1,500 ಕೋಟಿ ಬಜೆಟ್ ಆ ಸಂದರ್ಭದಲ್ಲಿ ಅವರು ಮೀನುಗಾರಿಕೆಗೆ ಮೀಸಲಿಟ್ಟಿದ್ದರು. ಅದರಿಂದಾಗಿ ಈ ಎಲ್ಲ ವಿಚಾರಗಳನ್ನು ಅವರಿಗೆ ಮನವರಿಕೆ ಮಾಡಿದಾಗ ಖಂಡಿತವಾಗಿಯೂ ಮೀನುಗಾರರ ಬದುಕು, ಮೀನುಗಾರರು ಯಾವ ರೀತಿಯಲ್ಲಿ ಅವರ ಕೆಲಸ ಕಾರ್ಯಗಳು ಮಾಡ್ತಾರೆ ಎಂಬ ಬಗ್ಗೆ ಅವರಿಗೂ ಕೂಡ ಒಳ್ಳೆಯ ಬಗ್ಗೆ ಈ ಬಗ್ಗೆ ಅವರಿಗೆ ಅನುಭವ ಉಂಟು. ಅದರಿಂದಾಗಿ ಅವರ ಗಮನಕ್ಕೆ ತರ್ತೇವೆ. ಈ ಬೇಡಿಕೆಯನ್ನು ಈಡೇರಿಸುವಂಥ ಎಲ್ಲ ವಿಶ್ವಾಸ ಕೇಂದ್ರ ಸರ್ಕಾರದ ಮುಂದೆ ನಮ್ಮಲ್ಲಿ ಉಂಟು. ಓಕೆ, ಈಗ ಮುಂದಿನ ದಿವಸಗಳಲ್ಲಿ ಅಂತ ಒಂದು ಪ್ರಯತ್ನವನ್ನ ನೀವು ಮಾಡೋದು ಖಂಡಿತ. ಒಂದು ವೇಳೆ ಇದಕ್ಕೆ ಕೇಂದ್ರ ಸರ್ಕಾರ ಬಗ್ಗದಿದ್ರೆ ಏನು ಮಾಡ್ತೀರಾ ಹಾಗಿದ್ರೆ? ಇಲ್ಲ, ಕೇಂದ್ರ ಸರ್ಕಾರ ಇವತ್ತು ಕೃಷಿಕರ ಪರವಾಗಿದೆ. ಕೃಷಿಕರ ಒಂದು ಎಲ್ಲ ರೀತಿಯಲ್ಲಿ ಅವರಿಗೆ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಆಗ್ತಾ ಬರ್ತಿದೆ. ಅದರಿಂದಾಗಿ ಮೀನುಗಾರಿಕೆ ಬಗ್ಗೆ ಕೂಡ ಅವರು ಅದನ್ನು ಅವರ ವ್ಯಾಪ್ತಿಯಲ್ಲಿ, ಕೃಷಿಯ ವ್ಯಾಪ್ತಿಯಲ್ಲಿ ಸಿಗುವಂಥ ಸವಲತ್ತುಗಳನ್ನು ನೀಡುವಲ್ಲಿ ಅವರು ಪ್ರಯತ್ನಗಳನ್ನು ಅಂದ್ರೆ ಮಾಡ್ತಾರೆ. ನಿಮ್ಮ ಪ್ರಕಾರ ಈ ಮೀನುಗಾರಿಕೆಯಲ್ಲಿ ಆಗ್ತಾ ಇರುವಂತಹ ತೊಂದರೆಗಳು ಕೇಂದ್ರ ಸರ್ಕಾರದ ಗಮನಕ್ಕೆ ಬಂದಿಲ್ಲ ಅಂತನಾ? ಅಲ್ಲ, ಏಕೆಂದರೆ ಯಾವುದೇ ಈ ಸಮಸ್ಯೆಗಳು ಈಗ ಮೀನುಗಾರಿಕೆ ಇಲಾಖೆ ಮೂಲಕ ರಾಜ್ಯದಿಂದ ಅದು ಫಾರ್ವರ್ಡ್ ಆಗಬೇಕು. ಇವತ್ತು ರಾಜ್ಯದಿಂದ ಯಾವುದೇ ವಿಚಾರಗಳು ಫಾರ್ವರ್ಡ್ ಆಗದಿದ್ದಲ್ಲಿ ಅದನ್ನು ನಾವು ಕೇಂದ್ರ ಸರ್ಕಾರವನ್ನು ದೂರಲಿಕ್ಕೆ ಆಗೋದಿಲ್ಲ. ಇವತ್ತು ಇವರು ಮೀನುಗಾರಿಕೆ ಸಮಸ್ಯೆಗಳ ಬಗ್ಗೆ ಒಂದು ಸಭೆ ಕರಿಬೇಕು, ಪ್ರಧಾನಿಯವರನ್ನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನು ಅಲ್ಲಿ ಭೇಟಿಯಾಗಬೇಕು, ನಮ್ಮ ಸಮಸ್ಯೆಗಳ ಬಗ್ಗೆ ಅಲ್ಲಿ ಒಂದು ಪ್ರಶ್ನೆ ಸರ್, ಈಗ ಹೇಳಿದ್ರಿ ಹಿಂದಿನ ಸಚಿವರು ವಿನಯ್ ಕುಮಾರ್ ಸೊರಕೆ ಆದಂತ ಸಂದರ್ಭದಲ್ಲಿ, ಮೀನುಗಾರಿಕಾ ಸಚಿವರು ಆದಂತ ಸಂದರ್ಭದಲ್ಲಿ ನಮಗೆ ಯಾವುದೇ ಒಂದು ಒಳಿತಾಗಿಲ್ಲ, ಯಾವುದೇ ಹಾಗಿದ್ರೆ ಲಾಸ್ಟ್ ಟೈಮ್ ಇದ್ದದ್ದು ಕೇಂದ್ರ ಸರ್ಕಾರ, ಬಿಜೆಪಿ ಕೇಂದ್ರ ಸರ್ಕಾರವೇ ಇದ್ದಂಥದ್ದು, ಆವಾಗ ಗಮನಕ್ಕೆ ಹೋಗಿರ್ಲಿಲ್ವಾ? ಅಲ್ಲ, ರಾಜ್ಯ ಸರ್ಕಾರ ಆಗ ಈ ರೀತಿಯ ಸಮಸ್ಯೆಗಳಿರಲಿಲ್ಲ, ಮತ್ಸ್ಯಕ್ಷಾಮಗಳಿರಲಿಲ್ಲ. ಮತ್ತೆ ಈ ರೀತಿಯ ನಷ್ಟ ಇರೋದಂತೂ ಖಂಡಿತ ನಷ್ಟ ಇತ್ತು. ಈಗ ಈ ಕಳೆದ ವರ್ಷದಿಂದ ಪ್ರಾರಂಭವಾಗಿದೆ, ಸ್ವಲ್ಪ ಈ ವರ್ಷ ಜಾಸ್ತಿ ಆಗಿದೆ. ಓಕೆ, ಅವಾಗ ಗಮನಕ್ಕೆ ಕೊಡುವಂತ ಈ ಬೇಡಿಕೆಗಳು ಏನಿತ್ತು ಅದನ್ನ ಈ ಹಿಂದೆ ಏನು ಮಾಡುವಂತ ಪ್ರಯತ್ನಗಳು ನಡೆದಿಲ್ಲ. ಆಗ ಡೀಸೆಲ್ನ ಬೆಲೆ ಬಗ್ಗೆ ತುಂಬಾ ವ್ಯತ್ಯಾಸಗಳಿತ್ತು, ಸುಮಾರು 52-53 ರೂಪಾಯಿ ಇತ್ತು. ಮೀನಿನ ಉತ್ಪಾದನೆಗಳು ಕೂಡ ಜಾಸ್ತಿ ಇತ್ತು, ನಮಗೆ ಒಳ್ಳೆ ರೀತಿಯ ಮೀನುಗಾರಿಕೆ ಆಗ್ತಿತ್ತು, ಕ್ರಾಫ್ಟ್ ಒಳ್ಳೆದಿತ್ತು. ಅದರಿಂದ ಸಮಸ್ಯೆ ಆದಾಗ ಮಾತ್ರ ನಾವು ಬೇರೆ ಬೇರೆ ರೀತಿಯಲ್ಲಿ ಮೊರೆ ಹೋಗಬೇಕಾಗ್ತದೆ. ಸರ್, ಕೃಷಿಗೆ ಈ ಹಿಂದಿನಿಂದಲೂ ಕೂಡ ಇಂತಹ ಪರಿಹಾರಗಳು ಕೊಡುವಂತದ್ದು ಸಾಮಾನ್ಯವಾಗಿ ಕಂಡು ಬಂದಿದ್ವಿ. ಸಾಲ ಮನ್ನಾ ಕರಾವಳಿ, ನಮ್ಮ ನೋಡಿ ಕರಾವಳಿ ಭಾಗದ ಮೀನುಗಾರರು ಅಂದರೆ ಸ್ವಂತ ದೇಹದ ಅಂಗು ತೊರೆದು ನಾವು ಮೀನುಗಾರಿಕೆ ಮಾಡುವವರು, ಯಾರನ್ನೂ ಕೂಡ ಅವಲಂಬಿತವಾಗಿ ನಾವು ಮಾಡಬಾರ್ದು ಎಂಬ ಉದ್ದೇಶದಿಂದ ನಾವು ಮೀನುಗಾರಿಕೆ ಮಾಡ್ತೇವೆ. ಆದರೆ ಒಂದು ಹಂತ ಮೀರಿದ ನಂತರ ಅದರಲ್ಲಿ ಸರ್ವೇ ಆಗಲಿಕ್ಕೆ ಆಗದಿದ್ದ ಸಂದರ್ಭದಲ್ಲಿ ನಾವು ಸರ್ಕಾರದ ಗಮನ ಸರಬೇಕು, ಸರ್ಕಾರಕ್ಕೆ ಮೊರೆ ಹೋಗುವುದು ಅದು ಸರಿಸಾಮಾನ್ಯ. ಅದರಿಂದಾಗಿ ನಾವು ಕಳೆದ ಹಲವಾರು ವರ್ಷದಿಂದ ಸಮಸ್ಯೆಗಳಿರಲಿಲ್ಲ, ಇವತ್ತು ದಿನ ದಿನ ಸಮಸ್ಯೆಗಳು ಹೆಚ್ಚಾಗ್ತಾ ಉಂಟು. ಸೊ ಲಾಸ್ಟ್ ಟೈಮ್ ಸರ್ ಅದು ಒಂದು ವಿಷಯ ಇರ್ಬೋದು, ಲಾಸ್ಟ್ ಟೈಮ್ ನಮಗೆ ನಷ್ಟ ಆಗಿರಲಿಲ್ಲ, ನಾವು ಖಂಡಿತ ಒಪ್ಕೊಂತೀವಿ ಅಂತ. ಆದರೆ ನಿಮ್ಮಲ್ಲಿ ಅಂಥ ಬೇಡಿಕೆಗಳಿರಲಿಲ್ವ? ಈಗಾಗಲೇ ಹೇಳಿದ್ರಿ ಮಹಿಳೆಯರಿಗೆ 3% ಅದು ರಾಜ್ಯ ಸರ್ಕಾರ ಕೊಡೋದು. ಸೊ ಆವಾಗ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ಬೋದಿತ್ತು. ಅಲ್ಲ, ರಾಜ್ಯ ಸರ್ಕಾರದ ಮೂಲಕ ಯಾವುದೆಲ್ಲ ನಾವು ಬೇಡಿಕೆಗಳನ್ನು ಕೊಡಬೇಕು, ಎಲ್ಲ ಬೇಡಿಕೆಗಳನ್ನು ಪ್ರತಿ ವರ್ಷ ಬಜೆಟ್ನ ಸಂದರ್ಭದಲ್ಲಿರ್ಬೋದು, ಇನ್ನಿತರ ಸಂದರ್ಭದಲ್ಲಿ ಅವಕಾಶ ಸಿಕ್ಕಿದಾಗ ಅವರನ್ನು ಭೇಟಿಯಾಗಿ ಅವರ ಗಮನಕ್ಕೆ ನಾವು ತರ್ತಿದ್ದೇವೆ. ಆದರೆ ಕಳೆದ 4-5 ವರ್ಷದಿಂದ ಸಂಪೂರ್ಣವಾಗಿ ಈ ಹಿಂದೆ ಯಾವ ರೀತಿಯಲ್ಲಿ 2008ರಿಂದ 2013 ತನಕ ಯಾವ ರೀತಿಯಲ್ಲಿ ನಮಗೆ ಮೀನುಗಾರಿಕೆಗೆ ಉತ್ತೇಜನ ಸಿಕ್ತಿತ್ತ, ಅದನ್ನು ಈ ಕಳೆದ 5-6 ವರ್ಷಕ್ಕೆ ಹೋಲಿಸಿದರೆ ಬಹಳಷ್ಟು ವ್ಯತ್ಯಾಸಗಳು ಕಂಡು ಬರ್ತದೆ. ಓಕೆ ಸರ್, ಈಗ ಒಪ್ಕೊಳ್ಳುವ ಅದನ್ನ. ಇನ್ನೊಂದು ವಿಷಯ ಕೂಡ ಇದೆ, ಪಡುಬಿದ್ರೆಯಲ್ಲಿರುವಂತಹ ಬೀಚ್ಗೆ ಬ್ಲೂ ಫ್ಲಾಗ್ ಬಂದಿದೆ. ಇದು ಮೀನುಗಾರಿಕಾ ಇಲಾಖೆಗೆ ಯಾವ ರೀತಿ ಎಫೆಕ್ಟ್ ಇದೆ ಅನ್ನುವಂಥದ್ದು, ಯಾವ ತರ ಪಾಸಿಟಿವ್ ಆಗಿದೆ ಅನ್ನುವಂಥದ್ದು? ಬ್ಲೂ ಫ್ಲಾಗ್ ಎಂಬುದು ಅದೊಂದು ಈಗ ನಮ್ಮ ಟೂರಿಸಂನ ಸಂಬಂಧಪಟ್ಟ ವಿಚಾರ. ಅಂದರೆ ಅಲ್ಲಿ ಟೂರಿಸಮ್ಗೆ ಡೆವಲಪ್ಮೆಂಟ್ ಮಾಡಬೇಕು, ಆ ಭಾಗದ ಯುವಕರಿಗೆ ಉದ್ಯೋಗವನ್ನು ಕಲ್ಪಿಸಬೇಕು, ಇನ್ನಿತರ ವಿದೇಶದಿಂದ ಬರುವವರು ಪರವೂರಿನಲ್ಲಿ ಬಂದ ಈ ಪ್ರವಾಸಿಗರಿಗೆ ಆಕರ್ಷಣೆ ಮಾಡುವ ದೃಷ್ಟಿಯಲ್ಲಿ ಆ ಒಂದು ಯೋಜನೆಗಳನ್ನು ತಂದಿದ್ದಾರೆ. ಅದರಿಂದ ಮೀನುಗಾರಿಕೆಗೆ ಯಾವುದೇ ಎಫೆಕ್ಟ್ ಬರೋದಿಲ್ಲ, ಯಾಕೆಂದರೆ ಟೂರಿಸಂ ಡೆವಲಪ್ಮೆಂಟ್ ಆಗೋದು ಸಮುದ್ರದ ಬದಿಯಲ್ಲಿ, ಮೀನುಗಾರಿಕೆ ಮಾಡೋದು ನಾವು ನೀರಿನಲ್ಲಿ. ಅದರಿಂದ ಯಾವುದೇ ಯೋಜನೆಗಳನ್ನು ತರುವಾಗ ನಾನು ಹೇಳಿದೆಲ್ಲ, ಮೀನುಗಾರರನ್ನು ಸಮಕ್ಷಮದಲ್ಲಿ ಸಭೆ ಕರೆದು ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳಿರ್ಬೋದು, ಮೀನುಗಾರ ಮುಖಂಡರು ಇರ್ಬೋದು, ಅದೇ ರೀತಿ ಟೂರಿಸಂ ಇಲಾಖೆ ಅಧಿಕಾರಿಗಳು ಅದರ ಪರಿಣಿತರನ್ನು ಸೇರಿಕೊಂಡು ಇಬ್ಬರಿಗೂ ಸಮಸ್ಯೆ ಆಗದ ರೀತಿಯಲ್ಲಿ ಅದನ್ನು ಜಾರಿಗೆ ತರುವಂಥ ಕೆಲಸಗಳಾದಾಗ ಖಂಡಿತವಾಗಿಯೂ ಅದರಲ್ಲಿ ನಮಗೆ ಮೀನುಗಾರಿಕೆಗೆ ಯಾವುದೇ ಎಫೆಕ್ಟ್ ಆಗೋದಿಲ್ಲ. ಒಂದು ವೇಳೆ ಅವರಿಗೆ ಮನ ಬಂದಂತೆ ಅವರು ಯಾವ ರೀತಿಯಲ್ಲಿ ಒಂದು ಯೋಜನೆ ರೂಪಿಸಿಕೊಂಡು ಹೋದಾಗ
ಅದರಲ್ಲಿ ಸಮಸ್ಯೆಗಳು ಬರ್ಬೋದು. ಆ ಸಮಸ್ಯೆಗಳು ಬಂದಾಗ ಹೋರಾಟ ಅನಿವಾರ್ಯವಾಗಿರ್ತದೆ. ಓಕೆ ಸರ್, ಇನ್ನೊಂದು ವಿಷಯ, ಈಗ ಉಡುಪಿ ಮತ್ತು ಕರಾವಳಿಯನ್ನೇ ನಾವು ತಗೊಳ್ಳುವ, ದಕ್ಷಿಣ ಕನ್ನಡ ಮತ್ತು ಉಡುಪಿಯನ್ನ ಹೋಲಿಸಿದ್ರೆ ಎಷ್ಟು ಜನರು ಮೀನುಗಾರಿಕೆಯನ್ನ ಅವಲಂಬಿಸಿಕೊಂಡು ಇವತ್ತಿನ ದಿನದಲ್ಲಿ ಬದುಕ್ತಿದ್ದಾರೆ ಅನ್ನುವಂಥದ್ದು? ನೋಡಿ, ನಾನು ಹೇಳಿದಲ್ಲ, ಈಗ ಮೀನುಗಾರಿಕೆ ಎಂಬುದು ಒಂದು ಸಮುದಾಯಕ್ಕೆ ಸೀಮಿತವಾದ ಒಂದು ವೃತ್ತಿ ಅಲ್ಲ. ಕರಾವಳಿ ಭಾಗದಲ್ಲಿರುವ ಎಲ್ಲ ಸಮುದಾಯದವರು ಇವತ್ತು ಮೀನುಗಾರಿಕೆಯನ್ನು ಮಾಡ್ತಾರೆ. ಕೇವಲ ಮಗುವರು ಮಾತ್ರಲ್ಲ, ಬಿಲ್ಲವರು ಮಾಡ್ತಾರೆ, ಮೇಸ್ತ, ಕಾರ್ವಿ, ಎಲ್ಲ ಸಮುದಾಯದವರು ಅದನ್ನು ಅವಲಂಬಿತವಾಗಿದ್ದಾರೆ. ಇವತ್ತು ರಿಕ್ಷಾ ಚಾಲಕರಿದ್ದಾರೆ, ಟೆಂಪೋ ರಿಕ್ಷಾ ಚಾಲಕರಿದ್ದಾರೆ, ನಮ್ಮ ಗೂಡ್ಸ್ ಟೆಂಪೋ ಇದ್ದಾರೆ, ದೊಡ್ಡ ದೊಡ್ಡ ಲಾರಿ ಮಾಲಕರು, ಡ್ರೈವರ್ಗಳಿದ್ದಾರೆ, ಐಸ್ ಪ್ಲಾಂಟ್ ಓನರ್ಸ್ಗಳಿದ್ದಾರೆ, ಫ್ರೀಸಿಂಗ್ ಯೂನಿಟ್ಸ್ ಇದ್ದಾರೆ. ಈ ಫ್ರೀಸಿಂಗ್ ಯೂನಿಟ್ನ ಮೂಲಕ ಹಲವಾರು ಈ ಫೀಲಿಂಗ್ ಮಾಡಲಿಕ್ಕೆ ಹೋಗುವ ಮಹಿಳೆಯರಿದ್ದಾರೆ. ಎಲ್ಲ ರೀತಿಯಲ್ಲಿ ಸುಮಾರು, ನನ್ನ ಅಂದಾಜು ಪ್ರಕಾರ ಸುಮಾರು ಕರಾವಳಿ ಭಾಗದಲ್ಲಿ 3 ಲಕ್ಷಕ್ಕಿಂತ ಮಿಕ್ಕಿದ ಜನರು ಈ ಮೀನುಗಾರಿಕೆಯನ್ನು ಅವಲಂಬಿತವಾಗಿದ್ದಾರೆ. ಅದು ನಾನು ಹೇಳಿದಾಗೆ, ನಿಮಗೆ ಒಂದು ವೇಳೆ ಮೀನುಗಾರಿಕೆ ಸ್ಥಗಿತ ಆದರೆ ಐಸ್ ಪ್ಲಾಂಟಲ್ಲಿರುವ ಸಿಬ್ಬಂದಿಗಳಿಗೆ ಕೆಲಸ ಇಲ್ಲ. ಇವತ್ತು ಚಿಕ್ಕ ಚಿಕ್ಕ ಮೀನಿನ ಹೋಟೆಲ್ ಮೂಲಕ ಇವತ್ತು ಉಡುಪಿಯಲ್ಲಿ, ಮಂಗಳೂರಿನಲ್ಲಿ ಜೀವನ ತೆಗೆಯುವರಿದ್ದಾರೆ. ಅದೇ ಕಡಿಮೆ ದರದಲ್ಲಿ ಮೀನು ಸಿಗ್ತದೆ, ಆ ಮೀನನ್ನು ಪಡ್ಕೊಂಡು ಬಂದು ಇಲ್ಲಿ ಚಿಕ್ಕ ಚಿಕ್ಕ ಮೀನಿನ ಊಟ ಮಾಡುವ ಮೂಲಕ ಮಾಡ್ತಾರೆ. ಅಲ್ಲಿ ಮೀನುಗಾರಿಕೆ ಇಲ್ಲದಿದ್ದರೆ ಮೀನಿನ ಹೋಟೆಲ್ನ ಯಾವ ರೀತಿ ವ್ಯಾಪಾರ ಮಾಡ್ತಾನೆ? ಬಡವ ಒಂದು ಕಮ್ಮಿ ರೇಟಲ್ಲಿ ಊಟ ಸಿಗಬೇಕಾದ್ರೆ ಆ ಹೋಟೆಲ್ಗೆ ಹೋಗ್ತಾನೆ. ಅವನಿಗೆ ಅಲ್ಲಿ ಮೀನೇ ಸಿಗದಿದ್ದರೆ ಆ ಬಡವ ಕೂಡ 20-30 ರೂಪಾಯಿಗೆ ಊಟ ಸಿಗುವ ಒಂದು ವಂಚಿತನಾಗ್ತಾನೆ. ಅದೇ ರೀತಿ ಫೀಲಿಂಗ್ ಶೆಡ್ಗಳಲ್ಲಿ ಸಾವಿರಾರು ಜನ ಮಹಿಳೆಯರು ಆ ಕ್ಲೀನ್ ಮಾಡುವಂಥ ಕೆಲಸದಲ್ಲಿ ತೊಡಗಿರ್ತಾರೆ. ಮನೆ ಮನೆಗೆ ಹೋಗಿ ಮೀನು ಮಾರುವ ಮಹಿಳೆಯರಿದ್ದಾರೆ, ಅಲ್ಲಿಂದ ಕಾರ್ಪೆಂಟರ್ಸ್ಗಳಿದ್ದಾರೆ, ರಿಪೇರಿ ಮಾಡೋರಿದ್ದಾರೆ, ಎಲೆಕ್ಟ್ರಿಷಿಯನ್ಸ್ ಇದ್ದಾರೆ. ಎಲ್ಲ ರೀತಿಯಲ್ಲಿ ಅದೊಂದು ಚೈನ್ ಸಿಸ್ಟಮ್. ಒಂದು ಕಡೆ ಸ್ಥಗಿತ ಆದರೆ ಎಲ್ಲ ಚೈನ್ ಸಿಸ್ಟಮ್ ಅದು ಬ್ಲಾಕ್ ಆಗ್ತದೆ. ಓಕೆ ಸರ್, ಈಗ ಮೀನುಗಾರರದ್ದು ಹೇಳಿದ್ರಿ, ಓಕೆ ಒಪ್ಕೊಂತೀವಿ. ಇನ್ನೊಂದು ಕಡೆ ಇವಾಗ ಮೀನುಗಾರಿಕೆಯನ್ನೇ ಕೇವಲ ಬೆಸ್ತರು ಅಂತ ನಾವೇನು ಮೀನುಗಾರಿಕೆ ಮಾಡುವವರು ಯಾರಿದ್ದಾರೆ ಹೋಗ್ತಾರಲ್ಲ, ಅವರಿಗೆ ಯಾವ ಥರ ಎಫೆಕ್ಟ್ ಆಗುತ್ತೆ ಸರ್? ಕೇವಲ ಈಗ ಐಸ್ ಪ್ಲಾಂಟ್ ಅವರಾಗಿರ್ಬೋದು, ಕಾರ್ಪೆಂಟರ್ ಆಗಿರ್ಬೋದು, ಸೊ ಅದು ಒಂದು ಸೈಡ್ಗೆ ನಾವು ಇಟ್ಕೊಳ್ಳೋಣ. ಕೇವಲ ಈ ಮೀನುಗಾರಿಕೆ ಕಡಲಿಗೆ ಇಳಿದು ಮೀನು ಮಾಡ್ತಾರಲ್ಲ, ಅವರಿಗಿದು ಯಾವ ಥರ ಎಫೆಕ್ಟ್? ಯಾಕಂದ್ರೆ ಅದನ್ನೇ ನಂಬ್ಕೊಂಡು ಅವ್ರು ಬದುಕಿರ್ತಾರೆ. ನಾನು ಹೇಳಿದಲ್ಲ ನಿಮಗೆ, ಇವತ್ತು ಕರಾವಳಿ ಭಾಗದಲ್ಲಿ ಸಮುದ್ರ ನಂಬಿಕೊಂಡಿರುವ ನಮ್ಮ ಮೀನುಗಾರರು, ಒಂದು ವೇಳೆ ಮೀನುಗಾರಿಕೆ ಸ್ಥಗಿತಗೊಂಡಾಗ ಅಲ್ಟರ್ನೇಟಿವ್ ವ್ಯವಸ್ಥೆ ಇಲ್ಲ. ಸರ್ಕಾರ ಈ ಬಗ್ಗೆ ಯಾವುದಾದ್ರೂ ಒಂದು ಭದ್ರತೆಯನ್ನು ಕೊಡಬೇಕಂತ ನಾವು ವಿನಂತಿ ಮಾಡ್ತಿದ್ದೇವೆ. ಇವತ್ತು ಈ ಎಲ್ಲ ಸಮಸ್ಯೆಗಳಿಂದಾಗಿ ಮೀನುಗಾರಿಕೆ ನಷ್ಟದಲ್ಲಿದ್ದಾಗ ಬೇರೆ ಯಾವುದೇ ವ್ಯವಹಾರವನ್ನು ಡೈವರ್ಟ್ ಮಾಡಲಿಕ್ಕಾಗ್ತದೆ. ಆದರೆ ಮೀನುಗಾರಿಕೆ ವ್ಯವಹಾರವನ್ನು ಡೈವರ್ಟ್ ಮಾಡಲಿಕ್ಕಾಗೋದಿಲ್ಲ. ಯಾಕೆಂದರೆ ಅವರು ಸಮುದ್ರ ನಂಬಿರುವವರು, ಅವರಿಗೆ ಬೇರೆ ರೀತಿಯ ಯಾವುದೇ ರೀತಿಯ ಟೆಕ್ನಾಲಜೀಸ್ಗಳ ಬಗ್ಗೆ ಮಾಹಿತಿ. ಅವರೇ ಕೆಲವೊಂದು ಸಂದರ್ಭ ನಾವು ಕಡಲ ಮಕ್ಕಳು, ನಮಗೆ ಇದು ಬಿಟ್ರೆ ಏನಿಲ್ಲ ಅನ್ನುವ ಮಾತನ್ನ ಕೂಡ. ಅದೇ ಸಮುದ್ರನೇ ನಂಬಿದೆ ಅಂದರೆ ಅದೆಲ್ಲ ಕಡಲ ಮಕ್ಕಳು ಸಮುದ್ರ ನಂಬಿರುವವರು, ಅವರಿಗೆ ಸಮುದ್ರದ ಮೀನುಗಾರಿಕೆ ಬಿಟ್ಟರೆ ಬೇರೆ ಯಾವುದರ ಬಗ್ಗೆ ಬೇರೆ ಯಾವುದೇ ಟೆಕ್ನಾಲಜೀಸ್ ಬಗ್ಗೆ ಮಾಹಿತಿ ಇರೋದಿಲ್ಲ. ಅದರಿಂದಾಗಿ ನಾವು ಹೇಳೋದಂದರೆ ರೈತಾಪಿ ವರ್ಗದವರಾಗೆ ಅವರಿಗೆ ಬೆಂಬಲ ಬೆಲೆ ಕೊಡೋದು ಇರ್ಬೋದು. ಈಗ ನಷ್ಟ ಆದ ಸಂದರ್ಭದಲ್ಲಿ ಈಗ ನೋಡಿ, ಅಡಿಕೆ ಬೆಳೆಗಾರರಿಗೆ ಬೆಂಬಲ ಬೆಲೆ ಕೊಡ್ತಾರೆ, ಹೈನುಗಾರಿಕೆಗೆ ಲೀಟ್ರಿಗೆ 5 ರೂಪಾಯಿ ಬೆಂಬಲ ಬೆಲೆ ಕೊಡ್ತಾರೆ. ಆದರೆ ನಮಗೆ ಮೀನುಗಾರಿಕೆಗೆ ನಷ್ಟ ಆದಾಗ ಯಾರು ಕೇಳುವ ಪರಿಸ್ಥಿತಿ ಇಲ್ಲ. ಓಕೆ ಸರ್, ಇನ್ನೊಂದು ವಿಷಯ, ಈ ಹಿಂದೆ ಆಗಿರುವಂಥದ್ದೊಂದು ಇನ್ಸಿಡೆಂಟ್ ಗಮನಕ್ಕೆ ಬಂದಿರ್ಬೋದು ಅನ್ಕೊಂತೀನಿ. ಮೀನುಗಳನ್ನ ಈ ಮೀನುಗಾರಿಕೆಗೆ ಯಾವಾಗ ಸ್ಟಾಪ್ ಹಾಕಿರ್ತಾರೆ ಜೂನ್ ಜುಲೈ ಸಂದರ್ಭದಲ್ಲಿ, ಕೆಮಿಕಲ್ ಹಾಕಿ ಮಾರಾಟ ಮಾಡ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗಾಗಲೇ ಆ ಬಗ್ಗೆ ಇಲಾಖೆ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳನ್ನು ನಿಯೋಜನೆ ಮಾಡುವ ಮೂಲಕ ಅದನ್ನು ಪತ್ತೆ ಹಚ್ಚುವ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇವತ್ತು ಈ ರೀತಿಯ ಪರಿಸ್ಥಿತಿ ಆ್ಯಕ್ಚುಲಿ ನಮ್ಮ ಕರಾವಳಿ ಭಾಗದಲ್ಲಿ ಬೆರಳೆಣಿಕೆಯಷ್ಟು ಪತ್ತೆಯಾಗಿದ್ದಂಥ ಕೆಲವೊಂದು ಮಾಧ್ಯಮ ಮೂಲಕ ಬಂದಿದೆ ಬಿಟ್ಟರೆ ನನ್ನ ಗಮನಕ್ಕೆ ಬಂದಾಗೆ ನಾನು ಕಣ್ಣಾರೆ ನೋಡಿದ್ದು ಇಲ್ಲ. ಇವತ್ತು ಏನಾಗಿದೆ ಅಂದರೆ, ಈ ಬೇರೆ ಬೇರೆ ರಾಜ್ಯದಿಂದ ಮೀನುಗಳನ್ನು ತೆಗೆದುಕೊಂಡು ಈ ಸ್ಟಾಲ್ ಮಾಲ್ಗಳಲ್ಲಿ ಮೀನು ಮಾರಾಟ ಮಾಡುವ ಒಂದು ವ್ಯವಸ್ಥೆ ಈ ಭಾಗದಲ್ಲಿ ಪ್ರಾರಂಭ ಆಗಿದೆ. ಇವತ್ತು ಕರಾವಳಿ ಭಾಗದಲ್ಲಿ ದಿನನಿತ್ಯ ಮನೆ ಮನೆಗೆ ಇರ್ಬೋದು, ಮಾರ್ಕೆಟ್ ಮೂಲಕ ಮೀನು ಮಾರುವವರು, ಮೀನುಗಾರ ಮಹಿಳೆಯರು, ಅವರು ತಮ್ಮ ವೃತ್ತಿಯನ್ನು ಪ್ರಾಮಾಣಿಕತೆಯಿಂದ ಆ ಒಂದು ಕೆಲಸದಲ್ಲಿ ತೊಡಗಿದ್ದಾರೆ. ಶತಮಾನದಿಂದ ಕೂಡ ಅವರ ಹಿರಿಯರು ಅದನ್ನು ಮಾಡ್ತಾ ಬಂದಿದ್ದಾರೆ. ಇವತ್ತು ಏನಾಗಿದೆ ಅಂದರೆ, ಸ್ಟಾಲ್ಗಳಲ್ಲಿ ಮೀನುಗಾರನ್ನು ತಂದು ಶೇಖರಣೆ ಮಾಡ್ತಾರೆ. ಆ ಬಂದ ಕಸ್ಟಮರ್ನ ಅಟ್ರಾಕ್ಟ್ ಮಾಡಬೇಕಿದ್ರೆ ಆ ಒಂದು ಫಾರ್ಮಲಿನ್ ಎಂಬ ಒಂದು ಕೆಮಿಕಲನ್ನು ಬಳಸುವ ಮೂಲಕ ಅದು ಫ್ರೆಶ್ ಆಗಿ ಕಾಣಬೇಕಂತೆ. ಆ್ಯಕ್ಚುಲಿ ಫಾರ್ಮಲಿನ್ ಎಂಬ ಒಂದು ಆ ಕೆಮಿಕಲನ್ನು ಈ ಅಂದರೆ ಈ ಡೆಡ್ ಬಾಡಿಯನ್ನು ಪ್ರಿಸರ್ವ್ ಮಾಡಿಡ್ಲಿಕ್ಕೆ, ಈಗ ಯಾರಾದರೆ ದೂರದ ಊರಿನಿಂದ ಬರಲಿಕ್ಕಿದ್ರೆ ಅಲ್ಲ ಫಾರಿನಿಂದ ಬರುವಾಗ ಅದು ಫ್ರೆಶ್ ಆಗಿ ಕಾಣಬೇಕಂದ್ರೆ ಸ್ಮೆಲ್ ಬರುವ ದೃಷ್ಟಿಯಲ್ಲಿ ಆ ಫಾರ್ಮಲಿನ್ ಕೆಮಿಕಲನ್ನು ಅದಕ್ಕೆ ಸಿಂಪಡಿಸುತ್ತಾರೆ ಎಂಬ ಒಂದು ವರದಿ ನಮ್ಮ ಮೆಡಿಕಲ್ ಡೈರೆಕ್ಟರ್ಸ್ನವರು ಕೊಟ್ಟಿದ್ದಾರೆ. ಆ ಅಂಶವನ್ನು ಇಲ್ಲಿ ಬೆರೆಸಿ ಅದನ್ನು ಫ್ರೆಶ್ ಆಗಿ ಕಾಣುವ ರೀತಿಯಲ್ಲಿ ಮಾಡ್ತಾ ಬಂದದ್ದು ಖಂಡಿತವಾಗಿ 100ಕ್ಕೆ 100 ತಪ್ಪು. ಈ ಬಗ್ಗೆ ನಾವು ಇಲಾಖೆ ಅಧಿಕಾರಿಗಳ ಗಮನವು ತಂದಿದ್ದೇವೆ. ಒಂದು ವೇಳೆ ಆ ರೀತಿಯ ಇದನ್ನು ಪತ್ತೆ ಹಚ್ಚಿದಲ್ಲಿ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂತದ್ದು ಸುಳ್ಳ ಹಾಗಿದ್ರೆ? ಅಲ್ಲ, ಎಲ್ಲಿ ಆದದ್ದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನಂದ್ರೆ ಮೇಡಮ್, ಈಗ ಹೊರದೇಶದಲ್ಲಿ ಅದನ್ನು ಕೂಡ ನಾವು ನಮ್ಮ ಉಡುಪಿಯಲ್ಲಿ ಆದಂತ ಅಲ್ಲ ಸರ್, ಅದು ಇಲ್ಲೇ ಮಾತಾಡಿರುವಂತದ್ದು, ಈ ಕರಾವಳಿ ಸುತ್ತಮುತ್ತನೇ ಮಾತಾಡಿರುವಂತ. ಅದಾದದ್ದು ಯಾವ ಗೊತ್ತುಂಟಾ,
ಆ ಸೋಷಿಯಲ್ ಮೀಡಿಯಲ್ಲಿ ಬಂದ ವಿಚಾರ ಅದು ಸುಳ್ಯ ಸಂಬಂಧಪಟ್ಟ ಒಂದು ಮೀನು ಮಾರುಕಟ್ಟೆಯಲ್ಲಿ ಅವ್ರೇನು ಮಾಡಿದ್ದಾರೆ ಅಂದರೆ ಅಲ್ಲಿ ಮಹಿಳಾ ಮಾರುಕಟ್ಟೆ ಅಲ್ಲ, ಅಲ್ಲಿ ಪುರುಷರು ಮೀನು ಮಾರ್ತಿದ್ರು. ಅವರು ಕೇರಳ ಭಾಗದಿಂದ ತಂದ ಮೀನನ್ನು, ಚೆನ್ನೈಯಿಂದ ತಂದ ಮೀನನ್ನು ಮಳೆಗಾಲ ಸಂದರ್ಭದಲ್ಲಿ ಅದಕ್ಕೆ ರಾಸಾಯನಿಕವನ್ನು ಸಿಂಪಡಿಸಿ ಅದನ್ನು ಫ್ರೆಶ್ ಆಗಿ ಕಾಣಬೇಕು. ಇಲ್ಲದಿದ್ದಲ್ಲಿ ಮೀನು ಫ್ರೆಶ್ ಆಗಿ ಕಾಣದಿದ್ದರೆ ಅದರ ರೇಟ್ ಕಡಿಮೆ ಆಗ್ತದೆ. ಇವತ್ತು ಮೀನುಗಾರಿಕೆಯಲ್ಲಿ ಒಂದು ವ್ಯವಸ್ಥೆ ಉಂಟು. ಅಂದರೆ ಇವತ್ತು ನೀವು ಸಂತೆ ಮಾರ್ಕೆಟಿಗೆ ಹೋದರೆ ಇವತ್ತು ಬೆಳಿಗ್ಗೆ ಟೊಮೆಟೊಗೆ ಎಷ್ಟು ರೇಟ್ ಇರ್ತದೆ, ನಾಳೆ ಕೂಡ ಅಷ್ಟೇ ಇರ್ತದೆ. ಆದರೆ ಮೀನು ಹಾಗೆಲ್ಲ. ಮೀನು ಕ್ಯಾಚಸ್ ಜಾಸ್ತಿ ಬಂದಾಗ ಇಲ್ಲಿ ನಮಗೆ ಪ್ರಿಸರ್ವ್ ಮಾಡಲಿಕ್ಕೆ ಜಾಗ ಇಲ್ಲದಿದ್ದರೆ 1 kg ಬಂಗುಡೆಗೆ 100 ರೂಪಾಯಿ ಇದ್ದರೆ ಲಾಸ್ಟಿಗೆ ಐಸ್ ಇಲ್ಲದಿದ್ದರೆ ನಾವು 20 ರೂಪಾಯಿ ಕೂಡ ಕೊಡ್ತೇವೆ. ಲಾಸ್ಟಿಗೆ ಐಸ್ ಎಂತ ಇಲ್ಲದಿದ್ದಾಗ 10 ರೂಪಾಯಿ ಕೂಡ ಫಿಶ್ ಮಿಲ್ಲಿ ಕೊಡುವ ಒಂದು ಪರಿಸ್ಥಿತಿ ಉಂಟು. ಅದರಿಂದ ಬೇರೆ ವ್ಯವಹಾರಕ್ಕೂ ನಮ್ಮ ಮೀನುಗಾರಿಕೆಗೂ ತುಂಬ ವ್ಯತ್ಯಾಸಗಳಿದೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಇವತ್ತು 100 ರೂಪಾಯಿ ತಗೊಂಡು ಬಂದ ಬಂಗುಡೆ ಮೀನು ಇರ್ಬೋದು, ಅವರು ಇವತ್ತು ಸೇಲ್ ಆಗಲಿಲ್ಲ, ಅವರಿಗೆ ನಾಳೆ ಅದನ್ನು 50 ರೂಪಾಯಿಗೆ ಮಾರಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇವತ್ತು ಇಲ್ಲಿ ಕ್ಯಾಚಸ್ ಜಾಸ್ತಿ ಉಂಟು. ಮೀನು ಮಾರುಕಟ್ಟೆಯಲ್ಲಿ ನಾವು 40 ರೂಪಾಯಿಗೆ ಮಾರ್ತೇವೆ. ಅವರು ಏನು ಮಾಡ್ತಾರೆ, ಅದಕ್ಕೆ ಈ ರೀತಿಯ ಫಾರ್ಮಲಿನ್ ಎಂಬ ಒಂದು ಕೆಮಿಕಲನ್ನು ಸಿಂಪಡಿಸುವ ಮೂಲಕ ಅದನ್ನು ಫ್ರೆಶ್ನೆಸ್ ಕಾಪಾಡೋ ದೃಷ್ಟಿಯಲ್ಲಿ ಮಾಡ್ತಾರೆ. ಅದು ನಿಜವಾಗಿ ಅದು ಮಾಡೋದು ನಿಜವಾಗಿ 100% ತಪ್ಪು. ಜನರನ್ನು ವಂಚನೆ ಮಾಡ್ತಿದ್ದಾರೆ ಅವರು. ಓಕೆ, ನಿಮ್ಮ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ. ಕಡಲ ಮಕ್ಕಳು ಪರಿಹಾರದ ನಿರೀಕ್ಷೆಯಲ್ಲಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿತಾ ಒಂದು ಬ್ರೇಕ್ ಬಳಿಕ. ಕಡಲ ಮಕ್ಕಳು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ಈಗಾಗಲೇ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ. ಸರ್ಕಾರದ ಮೇಲೆ ಸಾಕಷ್ಟು ಭರವಸೆಗಳು ನಿಮ್ಮ ಮೇಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ 6 ರಾಜ್ಯಗಳಿಗೆ ಈಗಾಗಲೇ ರಾಜ್ಯಗಳು ಒಟ್ಟು ಸೇರಿ ಮೀಟಿಂಗ್ ಅನ್ನು ನಡೆಸ್ತಾ ಇರುವಂಥದ್ದು. ಆದರೆ ಈ ಪ್ರತಿಯೊಂದು ಹಂತದಲ್ಲಿ ಕೂಡ ನಿಮಗೆ ಸಪೋರ್ಟ್ ಸಿಗ್ತಾ ಬರುತ್ತಾ ಹಾಗಿದ್ರೆ ಅಂತ? ಅಲ್ಲ, ನಾವು ಕೇಂದ್ರ ಬಿಡಿ ಸರ್, ಇವಾಗ ಕೇಂದ್ರ ಒಂದ್ ಕಡೆಯಿಂದ ಕೊಡುತ್ತೆ, ಆದ್ರೆ ಈ ಸಬ್ಸಿಡಿಗಳು ಅದರಲ್ಲೂ ಮಹಿಳಾ ವಿಭಾಗದಲ್ಲಾಗಿರ್ಬೋದು, ಉಳಿದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಇದಕ್ಕೆ ನಿಮಗೆ ಸಪೋರ್ಟ್ ಸಿಗ್ತಾ ಬರಬಹುದು ಅಂತ ನಿಮ್ಮ ನಿರೀಕ್ಷೆಯಲ್ಲಿದ್ದೇವೆ ಅಷ್ಟೇ. ಇಷ್ಟರ ತನಕ ಯಾವ ರೀತಿಯ ನಮ್ಮ ಇದಕ್ಕೆ ಸೊಲ್ಯೂಷನ್ ಸಿಗ್ಲಿಲ್ಲ. ಹಾಗಾದರೆ ಸಮ್ಮಿಶ್ರ ಸರ್ಕಾರದಿಂದ ಯಾವುದೇ ಲಾಭ ಇಷ್ಟರ ತನಕ ಸಿಗ್ಲಿಲ್ಲ. 120 ದಿನ ನಾನು ಈಗಾಗಲೇ ಹೇಳಿದಲ್ಲ, ಸರ್ಕಾರ ಫಾರ್ಮೇಷನ್ ಆಗಿ ನಿಯರ್ಲಿ 120 ಡೇಸ್ ಆಯಿತು. ಆದರೆ ಇವತ್ತಿನ ತನಕ ನಮ್ಮ ಯಾವುದೇ ಬೇಡಿಕೆಗಳು ಈಡೇರಲಿಲ್ಲ. ಮುಂದೆ ಇದೇ ರೀತಿ ಮುಂದುವರೆದಾಗ ನಾವು ಯಾವ ರೀತಿಯಲ್ಲಿ ಅದನ್ನು ಪಡ್ಕೊಳ್ಬೇಕು, ಯಾವ ರೀತಿಯಲ್ಲಿ ನಾವು ಸರ್ಕಾರದ ಮುಂದೆ ಹೋಗಬೇಕೆಂಬ ಬಗ್ಗೆ ನಿರ್ಣಯವನ್ನು ನಾವು ನಮ್ಮ ಸಂಘ ಸಂಸ್ಥೆಗಳು ಒಂದು ಸಭೆ ಸೇರಿ ಮುಂದೆ ಮಾಡಬೇಕಾಗ್ತದೆ. ಸರ್, ಇನ್ನೊಂದು ನೀವು ಗಮನಿಸಬಹುದು, ನಾರ್ಮಲಿ ಆಗಿ ನೀವು ಹೇಳಿದ್ರೆ ಟೊಮೆಟೊ ಬೆಲೆ ಇವತ್ತಿದ್ದು ನಾಳೆ ಇರ್ಬೋದು, ಆದರೆ ಮೀನಿನ ಬೆಲೆ ಆ ಥರ ಇರಲ್ಲ ಅನ್ನುವಂಥದ್ದು. ಇದನ್ನೊಂದು ಮೆನ್ಷನ್ ಮಾಡಬೇಕು. ಯಾಕಂದರೆ ಜನರು ಕೂಡ ಮೀನು ಪರ್ಚೇಸ್ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಥಿಂಕ್ ಮಾಡ್ತಾರೆ, ಮೀನಿಗೆ ಇಷ್ಟು ರೇಟಾ ಬೇಡ ಅಂತ ಬಿಟ್ಟು ಹೋಗ್ತಾರೆ. ಸೊ ಇದು ಎಫೆಕ್ಟ್ ಬೀಳುತ್ತೆ ಮೀನುಗಾರಿಕೆಯಲ್ಲಿ. ಮತ್ತೆ ನೋಡಿ ಮೇಡಮ್, ಇವತ್ತು ಮೀನೆಂಬುದು ಒಂದು ಹೈಜೆನಿಕ್, ಅಂದರೆ ಒಳ್ಳೆಯ ಪೌಷ್ಟಿಕಾಂಶವುಳ್ಳ ಒಂದು ಆಹಾರ. ಇವತ್ತು ಮೀನಿನಷ್ಟು ಫ್ರೆಶ್ ಇರುವಂಥ ಒಂದು ಆಹಾರ ಬೇರೆ ಯಾವುದಲ್ಲಿ ನಿಮಗೆ ತರಕಾರಿ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಎಲ್ಲವನ್ನು ಈಗ ಅದನ್ನು ಕಸಿ ಮಾಡೋ ಮೂಲಕ, ಅದಕ್ಕೆ ಇಂಜೆಕ್ಟ್ ಮಾಡೋ ಮೂಲಕ ಅದನ್ನು ಮಾರ್ಕೆಟ್ಗೆ ಬರ್ತಾರೆ. ಆದರೆ ಮೀನು ಹಾಗೆಲ್ಲ. ಮೀನು ಪೌಷ್ಟಿಕಾಂಶವುಳ್ಳ ಹೈಜೆನಿಕ್ ಇರುವ ಒಂದು ಆಹಾರ. ಅದರಿಂದಾಗಿ ಮೀನು ಫ್ರೆಶ್ ಇದ್ದರೆ ಯಾರು ಕೂಡ ಆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಸರ್, ಇನ್ನೊಂದು ವಿಷಯ, ಈಗಾಗಲೇ ಮರಳುಗಾರಿಕೆಯಲ್ಲಿ ಒಂದು ಕಡೆ ಪ್ರಾಬ್ಲಮ್ ಆಗ್ತಾ ಇದೆ ಜನರಿಗೆ. ಉಡುಪಿಯಲ್ಲಿ ಮರಳು ತೆಗೀತಾ ಇಲ್ಲ, ಮಂಗಳೂರಿಂದ ಮರಳು ಬರ್ತಾ ಇರುವಂಥದ್ದು. ಸೊ ಮರಳುಗಾರಿಕೆಯಲ್ಲಿ ನಿಷೇಧ ಹೇರಿರುವಂಥದ್ದು ಒಂದು ಕಡೆ ಜನರಿಗೆ ತಲೆಬಿಸಿ ಆಗಿದ್ರೆ, ಇನ್ನೊಂದೆಡೆ ಇದು ಒಳನಾಡು ಮೀನುಗಾರಿಕೆಗೆ ಯಾವ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವಂಥದ್ದು. ಇವತ್ತು ನದಿಯಲ್ಲಿ ಮೀನುಗಾರಿಕೆ ಮಾಡುವವರಿದ್ದಾರೆ, ಅಂದರೆ ಈ ಬ್ಯಾಕ್ ವಾಟರ್ಸಲ್ಲಿ ಮೀನುಗಾರಿಕೆ ಮಾಡೋರಿದ್ದಾರೆ. ಇವತ್ತು ಮರಳುಗಾರಿಕೆಯ ಬಗ್ಗೆ ಏನಾಗಿದೆ ಅಂದರೆ, ಆ ಸ್ಯಾಂಡ್ ಡೆಪಾಸಿಟ್ ಆಗಲಿಕ್ಕೆ ಹೋಗಿ ಆ ಭಾಗದಲ್ಲಿ ಮೀನುಗಾರಿಕೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟಗಳಾಗ್ತದೆ. ಒಂದು ವೇಳೆ ಪ್ರತಿ ವರ್ಷ ಮರಳನ್ನು ಈ ಮರಳುಗಾರಿಕೆ ಮೂಲಕ ತೆಗೆದಾಗ ಆ ಭಾಗದಲ್ಲಿ ನಮಗೆ ಸ್ವಲ್ಪ ಮೀನುಗಾರಿಕೆಗೆ ಅದೊಂದು ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡ್ತದೆ. ಈ ಭಾಗದಲ್ಲಿ ಒಳನಾಡ ಮೀನುಗಾರಿಕೆ ಮಾಡೋರು ಭಾಳಷ್ಟು ಕಡಿಮೆ ಜನ, ಯಾಕೆಂದರೆ ಸಮುದ್ರ ಇರಲಿಕ್ಕೆ ಹೋಗಿ ಮಾಡ್ತಾರೆ. ಆದರೆ ಬ್ಯಾಕ್ ವಾಟರ್ಸಲ್ಲಿ ಈ ಖಂಡಿಗೆ, ಅಂದರೆ ಲೇಡಿ ಫಿಶ್ ಖಂಡಿಗೆ ಅಂತ ಹೇಳ್ತಾರೆ, ಅದನ್ನೆಲ್ಲ ಈ ಬ್ಯಾಕ್ ವಾಟರ್ಸಲ್ಲಿ ಮೀನುಗಾರಿಕೆ ಮೂಲಕ ಅದನ್ನು ಹಿಡಿತಾರೆ. ಅದರಿಂದಾಗಿ ಸ್ವಲ್ಪ ಸಮಸ್ಯೆಗಳು ಈ ಮರಳುಗಾರಿಕೆಯಿಂದ ಕೂಡ ಆಗ್ತಾ ಉಂಟು. ಒಂದೆಡೆ ಈ ಥರ ಪ್ರಾಬ್ಲಮ್ಗಳು ನಿಮಗೆ ಸಬ್ಸಿಡಿಗಳಾಗಲಿ ಅಥವಾ ಯಾವುದೇ ರೀತಿ ಬಜೆಟ್ಟಿಂದ ಆಗ್ತಾ ಇಲ್ಲ. ಒಂದು ಕಡೆ ಅತಿವೃಷ್ಟಿಯಿಂದಾಗಿ ತೊಂದರೆಗಳಾಯಿತು, ಇನ್ನೊಂದೆಡೆ ಒಟ್ಟಾರೆಯಾಗಿ ಈ ಸಲ ಮೀನುಗಾರಿಕೆಗೆ ಎಲ್ಲ ಕಡೆಯಿಂದ
ಬಂಧನಕ್ಕೆ ಇಟ್ಟಂಗೆ ಆಗ್ತಾ ಇದೆಯಾ ಹೇಗೆ ಅಂತ? ಈಗ ಆ ಪರಿಸ್ಥಿತಿ ನಾವು ಎದುರಿಸ್ತಿದ್ದೇವೆ. ಈಗ ಸಮಸ್ಯೆಗಳು ಆಗಿದೆ. ಈಗ ಸಮಸ್ಯೆಗಳಾದಕ್ಕೆ ಪರಿಹಾರ ಯಾವ ರೀತಿಯಲ್ಲಿ ಸಿಗ್ತದೆ ಎಂಬ ಒಂದು ಆಶಾಭಾವನೆಯನ್ನು ನಾವು ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ಸರ್ಕಾರ ನಮಗೆ ಯಾವ ರೀತಿಯಲ್ಲಿ ಸ್ಪಂದಿಸ್ತದೆ, ಸರ್ಕಾರ ನಮಗೆ ಯಾವ ರೀತಿಯಲ್ಲಿ ಪ್ರೋತ್ಸಾಹ ನೀಡಿ ಮುಂದಿನ ದಿನಗಳಲ್ಲಿ ಕೂಡ ನೀವು ಮೀನುಗಾರಿಕೆಯನ್ನು ಮಾಡಬೇಕು, ಮೀನುಗಾರಿಕೆ ನಿಲ್ಲಿಸಬಾರ್ದು, ಯಾವ ಯೋಜನೆಗಳನ್ನು ಕೊಡ್ತೇವೆ ಎಂಬ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಓಕೆ ಸರ್, ಇನ್ನೊಂದು ಈಗ ಇದೆಲ್ಲ ಓಕೆ ಒಂದು ಸೈಡಲ್ಲಿ ಇಟ್ಕೊಳ್ಳುವ, ಇನ್ನೊಂದು ಏನಂದ್ರೆ ಮೀನುಗಾರಿಕೆ ಯಾವ ತರ ನಡೆಯುತ್ತೆ ಜನರಿಗೆ ಕ್ಯೂರಿಯಾಸಿಟಿ ಇರುತ್ತೆ. ಈಗ ನಾಡದೋಣಿ ಅಂತ ಏನ್ ಹೇಳ್ತೀವಿ ಅದಾಗಿರ್ಬೋದು, ಅಥವಾ ಸಮುದ್ರದಲ್ಲಿ ಮಾಡುವಂತ ಮೀನುಗಾರಿಕೆ ಆಗಿರ್ಬೋದು, ಇದು ಯಾವ ತರ ಇರುತ್ತೆ ಅಂದ್ರೆ ಪರ್ಸಿನಲ್ಲಿ ಮೀನುಗಾರಿಕೆ ಮಾಡೋರು ಒಂದು ದಿನ ಬೆಳಿಗ್ಗೆ ಹೋದ್ರೆ ಅಲ್ಲ ರಾತ್ರಿ ಬರ್ತಾರಲ್ಲ, ರಾತ್ರಿ ಹೋದ್ರೆ ನೆಕ್ಸ್ಟ್ ದಿನ ಬರ್ತಾರೆ. ಪರ್ಸಿನಲ್ಲಿ ಮೀನು ಹಿಡಿಯುವ ವಿಧಾನವೂ ಬೇರೆ, ಅದರ ಮೆಶ್ ಸೈಜ್ ಬಲೆ ಬೇರೆ ಇರ್ತದೆ. 2 ನಂಬರ್ ಅಂದರೆ ಆ ಮೀನಿಗೆ ಬೂತಾಯಿ ಮತ್ತು ಅಂಜಲ್ಗೆ ಯಾವುದು ಬಲೆ, ಬಂಗುಡೆಗೆ ಬೇರೆ ರೀತಿಯ ಬಲೆಗಳಿರ್ತದೆ. ಅದೇ ರೀತಿ ಫಿಶಿಂಗ್ ಬೋಟ್ನಲ್ಲಿ ಈ ಕರೆ ಅಂದರೆ ಶೋರ್ ಹತ್ತಿರಲ್ಲಿ ಮಾಡುವಂಥ ಚಿಕ್ಕ ಚಿಕ್ಕ ಫಿಶಿಂಗ್ ಬೋಟ್, ಅದರಲ್ಲಿ ಸುಮಾರು 5 ರಿಂದ 6 ಜನ ಫಿಶಿಂಗ್ ಹೋಗ್ತಾರೆ. ಪರ್ಸಿನಲ್ಲಿ 30 ರಿಂದ 35 ಜನರು ಫಿಶಿಂಗ್ ಹೋಗ್ತಾರೆ. ಪರ್ಸಿನ್ 24 ಗಂಟೆ, ಹೆಚ್ಚಂದ್ರೆ 30 ಗಂಟೆ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡ್ತಾರೆ. ಫಿಶಿಂಗ್ ಬೋಟವರು ಹೆಚ್ಚಂದ್ರೆ ಒಂದು 18 ಗಂಟೆ ಫಿಶಿಂಗ್ ಮಾಡ್ತಾರೆ. ಈ ಡೀಪ್ ಸಿ ಬೋಟ್ನವರು ಅವರಲ್ಲಿ ಬೇರೆ ಬೇರೆ ರೀತಿಯ ನೆಟ್ ಸೈಜ್ಗಳಿರ್ತದೆ. ಅವರು ಮೀನನ್ನು ನೋಡಿ ಬೇಟೆ ಮಾಡುವಂಥ ವಿಧಾನಗಳಿರ್ತದೆ. ಅವರು 12-13 ದಿನ ಸಮುದ್ರದಲ್ಲಿ ಇದ್ದುಕೊಂಡು ಮೀನುಗಾರಿಕೆ ಮಾಡ್ತಾರೆ. ಮತ್ತು ಬಾರ್ನೈನ್ ಬೋಟ್ 370 ಬೋಟ್ಗಳು ಕೂಡ ಅದೇ ರೀತಿ 3 ರಿಂದ 4 ದಿನ ಮೀನುಗಾರಿಕೆ ಸಮುದ್ರದಲ್ಲಿ ಇದ್ದುಕೊಂಡು ಮೀನುಗಾರಿಕೆ ಮಾಡ್ತಾರೆ. ನಾಡದೋಣಿಯವರು ನಮ್ಮ ಬಂದರ್ನ ಮೂಲಕ ಮೀನುಗಾರಿಕೆಗೆ ತೆರಳುವುದಿಲ್ಲ. ಅವರು ತಮ್ಮ ಸಮುದ್ರದ ಶೋರ್ನಿಂದ ಅವರ ದೋಣಿಯನ್ನು ತಗೊಂಡು ಹೋಗೋ ಮೂಲಕ ಆ ಭಾಗದಲ್ಲಿ ಮೀನನ್ನು ಖಾಲಿ ಮಾಡಿ ಅಲ್ಲೇ ಮೀನನ್ನು ಆಕ್ಷನ್ ಮಾಡುವಂಥ ವ್ಯವಸ್ಥೆ ಇರುತ್ತೆ. ಅದರಲ್ಲಿ ಕೂಡ ನಾಡದೋಣಿಯಲ್ಲಿ ಕೂಡ ಗಿಲ್ನೆಟ್ ದೋಣಿಗಳಿರ್ಬೋದು, ಮಾಟುಬಲ್ಲೆ ಅಂತ ಹಲವಾರು ವಿಧಾನಗಳುಂಟು. ಡಿಸ್ಕೋ ಮಳೆಗಾಲದಲ್ಲಿ ಹೋಗುವ ಡಿಸ್ಕೋ ಬೋಟ್ನಲ್ಲಿ 25 ರಿಂದ 30 ಜನ ಹೋಗ್ತಾರೆ. ಈ ಇನ್ನಿತರ ಮಾಟುಬಲ್ಲೆ ಎಂಬ ಇದರಲ್ಲಿ ಕೂಡ 5-6 ಜನ ಮೀನುಗಾರಿಕೆ ತೆರಳುತ್ತಾರೆ. ಅದೇ ವಿಧಾನ, ವೆರೈಟಿ ಆಫ್ ಸಿಸ್ಟಮ್ಸ್ಗಳು ಮೀನುಗಾರಿಕೆಯಲ್ಲಿ ಉಂಟು. ಸರ್, ಇವಾಗ ಪ್ರತಿಯೊಂದು ಇದಕ್ಕೂ ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ಇಂತಿಷ್ಟು ಸಂಬಳ ಅಂತ ಇರುತ್ತೆ. ಸೊ ಈ ಮೀನುಗಾರಿಕೆಯಿಂದ ಅದು ಯಾವ ಥರ ಈ ಎಫೆಕ್ಟ್ ಸಮಸ್ಯೆಯಿಂದ ಅವ್ರಿಗೆ ಯಾವ ಥರ ಸಂಬಳ? ಇವತ್ತು ದೇಶದ ಎಲ್ಲ ಈ ವೃತ್ತಿಗಳನ್ನು ಹೋಲಿಸಿದರೆ ಮೀನುಗಾರಿಕೆ ಅದರಲ್ಲಿ ವಿಭಿನ್ನ. ಇಲ್ಲಿ ಯಾವುದೇ ರೀತಿಯ ಸಂಬಳದ ವಿಚಾರಗಳು ಮೀನುಗಾರಿಕೆ ಕ್ಷೇತ್ರದಲ್ಲಿ ಬರುವುದಿಲ್ಲ. ಇವತ್ತು ಸಹಕಾರಿ ಕ್ಷೇತ್ರ ಯಾವ ರೀತಿಯಲ್ಲಿ ಜನರಿಗಾಗಿ ಎಂಬ ಒಂದು ಮನೋಭಾವನೆಯಿಂದ ಸೇವೆ ಮಾಡ್ತಿದೆ, ಅದೇ ರೀತಿ ಮೀನುಗಾರಿಕೆ ಕೂಡ. ಇವತ್ತು ಮೀನುಗಾರಿಕೆಯಲ್ಲಿ ಕೆಲಸ ಮಾಡುವವರು ನಾನೊಬ್ಬ ದನಿ, ನಾನೊಬ್ಬ ಕೆಲಸದ ಭೇದ ಭಾವವಾಗಿರುವುದಿಲ್ಲ. ಪರ್ಸಂಟೇಜಲ್ಲಿ ಇವತ್ತು ಕೆಲಸ ಕಾರ್ಯ ಮಾಡ್ತೀವಿ. ಇವತ್ತು ಪರ್ಸಿನಲ್ಲಿ ದುಡಿಯುವ ಮೀನುಗಾರರಿಗೆ 30% ಕಮಿಷನ್, ಬಂದ ಲಾಭದಲ್ಲಿ ಬಂದ ಮೊತ್ತದಲ್ಲಿ 30% ಕೊಡ್ತೇವೆ. ಡೀಪ್ ಸಿ ಬೋಟಲ್ಲಿ ಕೂಡ 24% ಕೊಡ್ತೇವೆ. ನಾಡದೋಣಿಯಲ್ಲಿ ಕೂಡ ಅದೇ ರೀತಿ ಬಲೆಗೊಂದು ಪಾಲು, ಇಂಜಿನ್ಗೊಂದು ಪಾಲು, ಖರ್ಚು ಬಿಟ್ಟು ದೋಣಿ ಬಿಟ್ಟು ತಲೆಗೊಂದು ಪಾಲು ರೀತಿ ಕೊಡ್ತೇವೆ. ಇವತ್ತು ಯಾವುದೇ ಸಂಬಳದ ವ್ಯವಹಾರ ನಮ್ಮ ಮೀನುಗಾರಿಕೆಯಲ್ಲಿ ಇಲ್ಲ. ಅದರಿಂದಾಗಿ ಮೀನುಗಾರಿಕೆ ಲಾಭ ಆದರೆ, ಮೀನುಗಾರಿಕೆ ಒಳ್ಳೆ ರೀತಿಯಲ್ಲಿ ಸಂಪಾದನೆ ಆದರೆ ಎಲ್ಲ ಮೀನುಗಾರರು ನಗುಮುಖದಿಂದ ಸಂತೋಷದಿಂದ ಇರಲಿಕ್ಕೆ ಸಾಧ್ಯ ಉಂಟು. ನಷ್ಟವಾದರೆ ಎಲ್ರಿಗೂ ಅದರ ಪರಿಣಾಮ ಬೀಳ್ತದೆ. ಅದರಿಂದ ಸಂಬಳದ ವಿಚಾರ ನಮ್ಮ ಮೀನುಗಾರಿಕೆ ಕ್ಷೇತ್ರದಲ್ಲಿ ಬರುವುದಿಲ್ಲ. ಇದೊಂದು ನಂಬಿಕೆಯಿಂದ ಮಾಡುವಂಥ ಒಂದು ಉದ್ಯಮ. ಓಕೆ ಸರ್, ಈಗಾಗಲೇ ಇಷ್ಟೆಲ್ಲ ಆಗಿರೋದ್ರಿಂದ ಮುಂದೆ ಈಗ ಒಂದು ಕಡೆ ಕೇಂದ್ರದ ಇದು ಮಾಡಿದಿರಿ, ನಿಮ್ಮ ನಡುವೆ ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಮಾಡ್ಕೊಂಡಿದ್ದೀರಿ? ಈ ತರ ಮಾಡ್ಕೋಬೇಕು, ಈ ತರ ಮೀನುಗಾರಿಕೆಗೆ ಮಾಡ್ಕೊಂಡ್ರೆ ನಮಗೆ ಲಾಭ. ನಾವು ಯಾವ್ದು ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ರು ಕೂಡ ಸರ್ಕಾರ ಅದಕ್ಕೆ ಸಾಥ್ ಕೊಟ್ರೆ ಮಾತ್ರ ಅದು ಕಾರ್ಯರೂಪಕ್ಕೆ ಸರ್ಕಾರದ ಮೇಲೆ ಬೇಡಿಕೆ ಇಟ್ಟಿದ್ದೀರಾ, ಅದನ್ನ ಸಮ್ಮಿಶ್ರ ಸರ್ಕಾರ ಗಣನೆಗೆ ತಗೊಂಡಿದೆಯಾ ಇಲ್ಲೋ ಅದು ಗೊತ್ತಿಲ್ಲ, ಸೆಕೆಂಡ್ರಿ. ಆದ್ರೆ ನೀವು ಮಾಡುವಂತದ್ದನ್ನ ಕೆಲಸ ಮಾಡಿದ್ದೀರಾ. ಈಗ ಅವರು ಮಾಡದಿದ್ರು ಕೂಡ ನೀವು ಒಂದ್ ಕಡೆ ಕೆಲಸ ನಿರ್ವಹಿಸಲೇಬೇಕಾಗತ್ತೆ ಅಲ್ವಾ? ಅದು ಯಾವ ರೀತಿ? ದಿನದಿಂದ ದಿನಕ್ಕೆ ನಷ್ಟ ಆದಾಗ ನಾವು ಅದನ್ನು ನಿಲ್ಲಿಸಲೇಬೇಕಾಗ್ತದಲ್ಲ. ಈಗ ಸ್ವಲ್ಪ ನಷ್ಟ ಆಯ್ತು, ನೀವು ನಿಲ್ಲಿಸ್ತೀರಾ, ಹಾಗಾದ್ರೆ ಅದನ್ನೇ ನಂಬ್ಕೊಂಡಿರುವ ಜನರ ಪರಿಸ್ಥಿತಿ ಹೇಗಿದೆ ಸರ್? ಅಲ್ಲ, ಅದೇ ಮೀನುಗಾರಿಕೆ ಆಗ್ಬೇಕಲ್ಲ. ಈಗ ನಾವು ಅದೇ ಹೇಳುದಲ್ಲ, ಸರ್ಕಾರ ಅದಕ್ಕೆ ಇಂಟರ್ಫಿಯರ್ ಆಗಬೇಕು. ಅಲ್ಟರ್ನೇಟಿವ್ ಆಗಿ ಮೀನುಗಾರರ ಬದುಕು ಯಾವ ರೀತಿ ಉಂಟು, ಅವರಿಗೆ ಪ್ರೋತ್ಸಾಹ ಯಾವ ರೀತಿ ಉತ್ತೇಜನ ಕೊಡಬೇಕೆಂಬ ದೃಷ್ಟಿಯಲ್ಲಿ ನಾವು ಈ ರೀತಿ ಹೋರಾಟ ಮಾಡ್ತಿದ್ದೇವಲ್ಲ. ನಾಳೆ ಸಮುದ್ರದಲ್ಲಿ ಮೀನು ಇಲ್ಲದಿಂತಾದಾಗ ನಾವು ಬೋಟ್ ತಗೊಂಡೋಗಿ ಫಿಶಿಂಗ್ ಮಾಡಿ ವೇಸ್ಟ್ ಅಲ್ಲ. ಎಂತ ಮಾಡ್ಲಿಕ್ಕೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಖರ್ಚು ಮಾತ್ರ ಜಾಸ್ತಿ ಆಗ್ತದೆ. ಅದು ಓಕೆ, ಒಂದು ಒಪ್ಕೊಳ್ಳುವ. ಈಗ ಕುಮಾರಸ್ವಾಮಿ ಬಂದಂತ ಸಂದರ್ಭದಲ್ಲಿ, ಸಿಎಂ ಅವರು ಬಂದಂತ ಸಂದರ್ಭದಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಹೇಳಕ್ಕಾಗಿಲ್ಲ, ಜಸ್ಟ್ ಮನವಿಯನ್ನ ಸಲ್ಲಿಸಿದ್ರಿ ಅಂತ ಹೇಳಿದ್ರಿ. ಜಯಮಾಲ ಅವರು ಭೇಟಿ ನೀಡಿದ್ರು ಸಚಿವೆಯರಾಗಿ, ಅವರ ಗಮನಕ್ಕೆ ತರುವ ಪ್ರಯತ್ನ ಮಾಡಿಲ್ವಾ? ಜಯಮಾಲ ಅವರು ಎಷ್ಟು ಸರ್ತಿ ಉಡುಪಿಗೆ ಬಂದಿದ್ದಾರೆ, ಯಾವ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಅವರ ವ್ಯಾಪ್ತಿಗೆ ಬಿಟ್ಟ ವಿಚಾರ. ಆದರೆ ಬೀಯಿಂಗ್ ಎ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್, ಕರಾವಳಿ ಭಾಗದ ಒಂದು ಮೂಲ ಉದ್ದಿಮೆ ಮೀನುಗಾರಿಕೆ. ಇವತ್ತು ಮೀನುಗಾರಿಕೆಯ ಸಮಸ್ಯೆಗಳ ಬಗ್ಗೆ ದಿನನಿತ್ಯ ಪತ್ರಿಕಾ ಮಾಧ್ಯಮಗಳು ವಿಚಾರಗಳನ್ನು ಬಿಸ್ತರಿಸ್ತುಂಟು. ಆದರೆ ಬೀಯಿಂಗ್ ಎ ಮಿನಿಸ್ಟರ್ ತನ್ನ ಕರ್ತವ್ಯ ಏನೆಂದರೆ ಮೀನುಗಾರರ ಸಮಸ್ಯೆಗಳೇನು, ಮೀನುಗಾರರ ಯಾವ ರೀತಿಯಲ್ಲಿ ಅವರ ಬದುಕು ಈಗ ನಡೀತಾ ಉಂಟು,
ಆ ಬಗ್ಗೆ ಅವ್ರು ಏನು ಮಾಡಬೇಕಿದ್ರೆ ಮೀನುಗಾರಿಕೆ ಇಲಾಖೆ ಅಧಿಕಾರಿನ ಕರೆದು ಒಂದು ಸಭೆಯನ್ನು ಕರಿಬೇಕಿತ್ತು. ಸಭೆ ಕರೆದು ಆ ಬಗ್ಗೆ ನಿಮ್ಮ ಸಮಸ್ಯೆಗಳೇನ ಬಗ್ಗೆ ಹಂತವಾಗಿ ನಾನು ಅದಕ್ಕೆ ಪರಿಹಾರ ಮಾಡ್ತೇನೆ, ಅದಕ್ಕೆ ಸೊಲ್ಯೂಷನ್ ಮಾಡ್ತೇನೆ ಅಂತ ಕೇಳಬೇಕಿತ್ತು. ಅವರು ಆಡ್ಲಿ ಸಚಿವರಾಗಿ ಆಗಸ್ಟ್ 12 ತಾರೀಕು 13 ತಾರೀಕಿಗೆ ಅವರನ್ನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಅವರ ನೇಮಕಾತಿ ಮಾಡಿದ್ದಾರೆ. ಆಡಲಿ ಒಂದು ತಿಂಗಳಾಯ್ತು, ಆದರೆ ಇವತ್ತಿನ ತನಕ ಯಾವುದೇ ಮೀನುಗಾರಿಕೆ ಸಮಸ್ಯೆ ಬಗ್ಗೆ ಅವರು ಸಭೆಯನ್ನು ಕರೆದಿಲ್ಲ. ಮೀನುಗಾರಿಕೆ ಸಚಿವರು ಒಂದು ಬಾರಿ ಮಂಗಳೂರು ಅದೇ ರೀತಿ ಕರಾವಳಿ ಎಲ್ಲ ಮೀನುಗಾರಿಕೆ ಬಂದರುಗಳಿಗೆ ಭೇಟಿ ಕೊಟ್ಟು ಮಾತುಕತೆ ನಡೆಸಿ ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಮೊಂದಿಗೆ ನಾನು ಇದ್ದೇನೆ, ನಿಮಗೆ ಸಹಕಾರ ಮಾಡ್ತೇನೆ ಎಂಬ ಮಾತನ್ನು ಕೊಟ್ಟಿದ್ದಾರೆ. ಭರವಸೆಯಲ್ಲೇ ಜೀವನ ದೂಡ್ತಾ ಇದ್ದೀರಿ. ಹಾಗೆ ಆಗ್ತುಂಟಲ್ಲ, ಇವಾಗ ಭರವಸೆ ಖಾಲಿ CM ಅವರ ಹೇಳಿಕೆ ಇರ್ಬೋದು, ಸಚಿವರ ಹೇಳಿಕೆ ಕೇವಲ ಪತ್ರಿಕಾ ಮಾಧ್ಯಮಕ್ಕೆ ಮಾತ್ರ ಸೀಮಿತವಾಗಿದೆ. ಅದೇ ತುಂಬ ಬೇಸರವಾಗಿದೆ. ಅದನ್ನು ಯಾವ ರೀತಿಯಲ್ಲಿ ಜನರಿಗೆ ತಲುಪಿಸುವಂಥ ಕೆಲಸ ಆಗ್ತಿಲ್ಲ. ಓಕೆ, ಖಂಡಿತ ಸರ್. ಇವಾಗ ನಿಮ್ಮ ಒಂದು ಮೀನುಗಾರಿಕೆ ಇಲಾಖೆ ಅಂದರೆ ಒಂದು ಕುಟುಂಬ ಥರ ಇದ್ದಂಥ ಒಂದು ಕುಟುಂಬ ಅಂತ ಅನ್ಬೋದು. ಸೊ ಅವರನ್ನು ಕರೆದು ಮಾತಾಡಿಸುವಂಥದ್ದು ಅಥವಾ ಅವರ ಸಮಸ್ಯೆಗಳನ್ನು ನೀವು ಆಲಿಸುವಂಥದ್ದು ಇಂಥ ಪ್ರಯತ್ನಗಳು ನಡೀತಾ ಇದೆಯಾ? ಅಲ್ಲ, ನಾವು ನಮ್ಮಿಂದ ಆದಷ್ಟು ಪ್ರಯತ್ನಗಳನ್ನು ಮಾಡ್ತಿದ್ದೇವೆ. ಸಂಘ ಸಂಸ್ಥೆಗಳ ಮೂಲಕ ಸಭೆ ಕರೆದು ಅವರ ಸಮಸ್ಯೆಗಳನ್ನು ಆಲಿಸುವಂಥ ಕೆಲಸಗಳನ್ನು ಮಾಡ್ತಿದ್ದೇವೆ. ಯಾವುದು ಸರ್ಕಾರ ಮಾಡಬೇಕಾ ಅದನ್ನು ನಮ್ಮಿಂದ ಎಷ್ಟಾಗ್ತದೆ ಆ ಮಟ್ಟಕ್ಕೆ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೇವೆ. ಸರ್ಕಾರ ಸ್ವಲ್ಪ ಅದಕ್ಕೆ ಇನ್ವಾಲ್ವ್ ಆಗಬೇಕಲ್ಲ. ನೇರವಾಗಿ ನಮ್ಮಿಂದ ಯಾವುದೇ ಒಂದು ಬದಲಾವಣೆ ಮಾಡಬೇಕಿದ್ರೆ ನಮ್ಮ ವ್ಯಾಪ್ತಿಯಲ್ಲಿ ಮಾಡ್ಬೋದು, ಬಿಟ್ಟರೆ ಸರ್ಕಾರದ ಮಟ್ಟದಲ್ಲಿ ಬದಲಾವಣೆ ಮಾಡಬೇಕಿದ್ರೆ ಸರ್ಕಾರ ಅದಕ್ಕೆ ನೇರವಾಗಿ ಇನ್ವಾಲ್ವ್ ಆಗಬೇಕು, ಒಂದು ಅದಕ್ಕೆ ಡಿಸಿಷನ್ ತಗೊಳ್ಬೇಕು. ಅದರಿಂದಾಗಿ ಇವಾಗ ಕೊಟ್ಟಿರುವಂತದ್ದು 250 ಕೋಟಿ ಘೋಷಣೆ ಮಾಡಿರುವಂತದ್ದು. ಸೊ ನಿಮ್ಮ ಪ್ರಕಾರ ಎಷ್ಟು ಕೋಟಿಗೆ ಅದನ್ನ ಏರಿಸಬೇಕು ಅನ್ನುವಂಥದ್ದು ನಾವು ಹೇಳೋದಂದ್ರೆ ಒಂದು ಫಿಗರ್ಸ್ ಅನ್ನು ತಗೊಳ್ಬೇಕು. ಇಷ್ಟು ಬೋಟಿಗೆ ಇಷ್ಟು ಖರ್ಚುಂಟು, ಇಷ್ಟು ಬಂದರುಗಳ ಮೇಂಟೆನೆನ್ಸಿಗೆ ಇಷ್ಟು ಬೇಕು, ಅದೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡು ಅದರ ಪ್ರಪೋರ್ಷನೇಟನ್ನು ಅವರು ಬಜೆಟಲ್ಲಿ ಘೋಷಣೆ ಮಾಡಬೇಕು. ಈಗ ನಾವು 5,000 ಕೋಟಿ ಕೊಡಿ ಅಂತ ಹೇಳೋದಿಲ್ಲ. ಅಧಿಕಾರಿಗಳು ನಮ್ಮ ಸಮ್ಮುಖದಲ್ಲಿ ಕುತ್ಕೊಳ್ಬೇಕು. ಅಧಿಕಾರಿಗಳಿಗೆ ನಾವು ಮನವರಿಕೆ ಮಾಡ್ತೇವೆ, ಇಷ್ಟು ಬೋಟ್ ಉಂಟು, ಇಷ್ಟು ಜೆಟ್ಟಿಗಳುಂಟು, ಇಷ್ಟು ಲ್ಯಾಂಡಿಂಗ್ ಸೆಂಟರ್ನಲ್ಲಿ ಡ್ರೆಜ್ಜಿಂಗ್ ಆಗಬೇಕು, ಇಷ್ಟು ಬ್ರೇಕ್ ವಾಟರ್ನ ಸಮಸ್ಯೆಗಳುಂಟು, ಈ ಭಾಗದಲ್ಲಿ ನಮಗೆ ಪಾರ್ಕಿಂಗ್ ಸಮಸ್ಯೆಗಳುಂಟು ಬೋಟಿಗೆ, ಅದರಲ್ಲಿ ಹೇಳಿ ಅವರು ಅದಕ್ಕೆ ಒಂದು ಎಷ್ಟು ಖರ್ಚು ವೆಚ್ಚವನ್ನು ಅವರು ತಯಾರು ಮಾಡಿ ಅದನ್ನು ಅವ್ರು ಸರ್ಕಾರದ ಮುಂದೆ ಇಡಲಿ. ನಾವಾಗಿ ಇಷ್ಟು ಕೊಡಿ ಅಂತ ಹೇಳೋದಿಲ್ಲ. ಯಾಕೆಂದರೆ ನಾವಾಗಿ ಹೇಳಿದರೆ ಅವ್ರೇನು ಸರಿಯಾದ ಅಷ್ಟು ಖರ್ಚಿಲ್ಲ ಅಂತ. ಅವರಿಗೆ ಪ್ರಾಕ್ಟಿಕಲ್ ಆಗಿ ನಾವು ತಿಳಿಸ್ತೇವೆ, ಇಷ್ಟಿಷ್ಟು ಬದಲಾವಣೆಗಳಾಗಬೇಕು, ಅಭಿವೃದ್ಧಿ ಕಾಮಗಾರಿ ಆಗಬೇಕಂತ. ಅದಕ್ಕೆ ಎಷ್ಟು ವೆಚ್ಚಗಳು ತಗಲ್ತದೆ ಅಂತ ಅವ್ರಿಗೆ ಗೊತ್ತಾಗ್ತದೆ. ತದನಂತರ ಅವ್ರು ನಮ್ಮೊಟ್ಟಿಗೆ ಚರ್ಚೆ ಮಾಡಿ ಸರ್ಕಾರದ ಮುಂದೆ ಇಡಲಿ. ಓಕೆ, ಇನ್ನು ಕಡಲ್ ಕೊರೆತದ ಬಗ್ಗೆ ಏನ್ ಹೇಳ್ತೀರಿ ಸರ್? ಕಡಲ್ ಕೊರತೆ ಏನು ಹೇಳಿ ಕೇಳಿ ಬರುವಂತದ್ದಲ್ಲ, ಪ್ರಕೃತಿಯ ಒಂದು ಇದರಿಂದ ಆಗುವಂತದ್ದು. ಸೊ ಇದನ್ನ ಒಂದು ತಡೆಗಟ್ಟುವ ನಿಟ್ಟಿನಲ್ಲಿ ಯಾವ ರೀತಿ ಸರ್ಕಾರ ಮುತುವರ್ಜಿ ವಹಿಸಬೇಕು, ಮತ್ತೆ ಅದಕ್ಕೆ ಯಾವ ತರ ಕ್ರಮಗಳನ್ನ ಕೈಗೊಂಡ್ರು ಒಂದ್ ಕಡೆ ಮೀನುಗಾರರಿಗೂ ಯೂಸ್ ಆಗುತ್ತೆ, ಸುತ್ತಮುತ್ತಲಿರುವ ಜನರಿಗೂ ಯೂಸ್ ಆಗುತ್ತೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಶಾಶ್ವತ ತಡೆಗೋಡೆ ಮಾಡಬೇಕೆಂಬ ಒಂದು ಬೇಡಿಕೆ ನಮ್ದುಂಟು. ಆದರೆ ಶಾಶ್ವತ ತಡೆಗೋಡೆ ಮಾಡಿದರೂ ಕೂಡ ಕೆಲವು ಭಾಗದಲ್ಲಿ ಮೀನುಗಾರಿಕೆ ಮಾಡಲಿಕ್ಕೆ ಅದರಲ್ಲಿ ಸಮಸ್ಯೆಗಳಾಗ್ತದೆ. ಅಂದರೆ ದೋಣಿಗಳನ್ನು ಕರೆ ತರಲಿಕ್ಕೆ, ಅದೇ ಈಚೆ ತರಲಿಕ್ಕೆಲ್ಲ ಸಮಸ್ಯೆಗಳಿದೆ. ಅದರಿಂದಾಗಿ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಯಾವ ಭಾಗದಲ್ಲಿ ಸಮುದ್ರ ಕೊರತೆ ಆಗ್ತದೆ ಅದಕ್ಕೆ ತೇಪ ಹಾಕುವ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು. ಸಮುದ್ರ ಕೊರತೆ ಆದ ತಕ್ಷಣ ಕಲ್ತಂದು ಸುರಿಯುವುದು ಅದು ಸರಿಯಲ್ಲ. ಮಳೆಗಾಲ ಮುಗ್ದ ತಕ್ಷಣ ಯಾವ ಭಾಗದಲ್ಲಿ ಸಮುದ್ರ ಕೊರತೆಗಳಾಗಿದೆ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸರಿಯಾದ ಪ್ರಾಕ್ಟಿಕಲಿ ನಾಲೆಜ್ ಇದ್ದವರ ಬಗ್ಗೆ ಅವರನ್ನೆಲ್ಲ ಒಂದು ಇಂಜಿನಿಯರ್ಸನ್ನು ಕರೆದು ಇನ್ನಿತರ 4-5 ಬೇರೆ ಬೇರೆ ಸಮುದ್ರ ಕೊರತೆಗೆ ಯಾವ ರೀತಿಯಲ್ಲಿ ಅದಕ್ಕೆ ಶಾಶ್ವತ ತಡೆಗೋಡೆ ಪರಿಹಾರ ಮಾಡಿದ್ದಾರೆ ಅವ್ರನ್ನೆಲ್ಲ ಸೇರಿಕೊಂಡು ಒಂದು ಸಭೆ ಮಾಡಿ ಹಂತವಾಗಿ ಅದನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದಾಗ ನಿಜವಾಗಿ ಸಾಧಾರಣ ಅಂದರೆ 100% ಈಗ ಪ್ರಕೃತಿಯನ್ನು ನಮಗೆ ತಡೀಲಿಕ್ಕಾಗೋದಿಲ್ಲ. ಆದರೆ ಪ್ರಕೃತಿಯಿಂದ ಆಗೋ ಸಮಸ್ಯೆಗಳೊಂದು 50% ಅದನ್ನು ತಡೆಯುವಂಥ ಕೆಲಸ ಕಾರ್ಯಗಳನ್ನು ಇವತ್ತಿನ ತಂತ್ರದಿಂದ ಮಾಡಲಿಕ್ಕೆ ಸಾಧ್ಯಗಳುಂಟು. ಸರ್, ಇನ್ನೊಂದು ವಿಷಯ, ಈಗಾಗಲೇ ಒಂದು ಕಡೆ ರಾಜಕೀಯ ಪಕ್ಷಗಳೇನಿದೆ ಅದರ ಕೆಲಸವನ್ನು ಅದು ಮಾಡ್ತಾ ಇಲ್ಲ ಅಂದಮೇಲೆ ವಿಪಕ್ಷಗಳು ಧ್ವನಿ ಎತ್ತಲೇಬೇಕು. ಈ ಸಲದ ಅಧಿವೇಶನದಲ್ಲಿ ಅಂಥದ್ದೇನಾದರೂ ನಡೆಯಬಹುದಾ? ನಡೀಲೇಬೇಕಲ್ಲ. ಯಾಕೆಂದರೆ ಕರಾವಳಿ ಭಾಗದ ಎಲ್ಲ ಶಾಸಕರು ನಮ್ಮ BJPಯವರು, ಕರಾವಳಿ ಭಾಗದ ಎಲ್ಲ ಸಂಸದರು ಕೂಡ ಭಾಳಷ್ಟು ಪ್ರಭಾವಿಗಳು. ಅದರಿಂದ ಮುಂದಿನ ಅಧಿವೇಶನದಲ್ಲಿ ಖಂಡಿತವಾಗಿಯೂ ಈ ಬಗ್ಗೆ ದೊಡ್ಡ ರೀತಿಯ ಹೋರಾಟ ಆಗ್ತದೆ. ಏಕೆಂದರೆ ಕರಾವಳಿ ಭಾಗದ ಜನರು ಈ ಭಾಗದ ಎಲ್ಲ ಶಾಸಕರನ್ನು, ಉಳ್ಳಾಳ ಒಂದು ಬಿಟ್ಟರೆ ಕರಾವಳಿ ಭಾಗದ ಎಲ್ಲ ಶಾಸಕರು ಮೀನುಗಾರರ ಒಂದು ಅನುಗ್ರಹ, ಅವರ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಅದರಿಂದಾಗಿ ಅವರ ಋಣ ಉಂಟು. ಅವರು ಖಂಡಿತವಾಗಿ ಮಾಡ್ತಾರೆಂಬ ವಿಶ್ವಾಸ ನಮ್ಮ. ಈಗಾಗಲೇ ವಿಪಕ್ಷಗಳ ಅಂದರೆ ಅವರ ಗಮನಕ್ಕೆ ತಂದು ಯಾವ ಥರ ಮಾಡಬೇಕು, ಯಾವ ಥರ ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕು, ಇದರ ಬಗ್ಗೆ ಏನಾದರೂ ಈಗಾಗಲೇ ನಾನು ಹೇಳಿದೆಲ್ಲ, ಲಾಸ್ಟ್ ಟೈಮ್ ಬಜೆಟ್ನ ಒಂದು ವಾರ ಮುಂಚಿತೆ ನಾವೆಲ್ಲ ಕರಾವಳಿ ಭಾಗದ ಶಾಸಕರು ಕಾರವಾರದಿಂದ ಹಿಡಿದು ಮಂಗಳೂರಿನ ತನಕ ವೇದವ್ಯಾಸ ಕಾಮತ್ ಇರ್ಬೋದು, ಭರತ್ ಶೆಟ್ಟಿ, ಉಮಾನಾಥ್ ಕೋಟ್ಯಾನ್, ಲಾಲಾಜಿ ಮೆಂಡನ್, ರಘುಪತಿ ಭಟ್,
ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ, ಆಲಾಡಿ ಅವರು, ಸುನಿಲ್ ನಾಯಕ್, ದಿನಕರ್ ಶೆಟ್ಟಿ, ಅದೇ ರೀತಿ ರೂಪಾಲಿ ನಾಯಕ್ ಎಲ್ಲ ಸೇರಿಕೊಂಡು 3 ಜಿಲ್ಲೆಯ ಕರಾವಳಿ ಭಾಗದ ಶಾಸಕರು ಸೇರಿಕೊಂಡು ಮನವಿಯನ್ನು ಕೊಟ್ಟಿದ್ದೇವೆ. ಅದರಿಂದ ಮುಂದಿನ ದಿನದಲ್ಲಿ ಅವರು ನಮ್ಮ ಧ್ವನಿಯಾಗಿ ಅಲ್ಲಿ ಕೆಲಸ ಮಾಡ್ತಾರೆ. ಯಾಕಂದ್ರೆ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದೆಡೆ ಈಗಾಗಲೇ ಬಿಜೆಪಿ ಅವರಿಗೆ ಪ್ರತಿಷ್ಠೆ, ನಾಡ್ದು 6 ತಿಂಗಳಾದ್ಮೇಲೆ ಅವರಿಗೊಂದು ಪ್ರತಿಷ್ಠೆ, ಯಾವ ರೀತಿಯಲ್ಲಿ ಸರ್ಕಾರವನ್ನ ಉರುಳಿಸಬೇಕು ಅನ್ನುವಂಥದ್ದು. ಒಂದೆಡೆ ಈ ರೀತಿಯ ಒಂದು ಸಮಸ್ಯೆಗಳಿಂದ ಕೂಡ ಅವರು ಗಮನ ಅಂದ್ರೆ ಅದರ ಬಗ್ಗೆ ಗಮನ ಹರಿಸುವ ಸಾಧ್ಯತೆ ಇದೆಯಾ ಹೇಗೆ ಅಂತ? ಅಲ್ಲ, ಅವರ ಕರ್ತವ್ಯ ಅವರು ಮಾಡ್ತಾರೆ, ಖಂಡಿತವಾಗಿ ನಂಬಿಕೆ ಉಂಟು, ನಮಗೆ ಓಕೆ, ವಿಶ್ವಾಸ ಉಂಟು. ಓಕೆ, ಈಗ ಪ್ರತಿಯೊಬ್ಬರು ಶಾಸಕರನ್ನ ಭೇಟಿ ಮಾಡಿದ ಸಂದರ್ಭದಲ್ಲೂ ಕೂಡ, ಬಿಜೆಪಿ ಶಾಸಕರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿ ಪಾಸಿಟಿವ್ ಆಗಿ ನಿಮಗೆ ಹೇಳಿದ್ದಾರೆ? ಇಲ್ಲಿ ಏನಂದ್ರೆ, ಕರಾವಳಿ ಭಾಗದ ಶಾಸಕರು ಮೀನುಗಾರರ ಸಮಸ್ಯೆ ಬಗ್ಗೆ ಅರಿತವರು. ವಿಶೇಷವಾಗಿ ಆಲಾಡಿ ಅವರು 5 ಬಾರಿ ಶಾಸಕರಾಗಿದ್ದವರು, ಮೀನುಗಾರರೊಟ್ಟಿಗೆ ಭಾಳಷ್ಟು ಒಡನಾಟ ಇದ್ದವರು. ರಘುಪತಿ ಭಟ್ರು ಕೂಡ ಈ ಬಾರಿ 3ನೇ ಬಾರಿ ಶಾಸಕರಾಗಿದ್ದಾರೆ. ಲಾಲಾಜಿ ಮೆಂಡನ್ ಅವರು ಮೀನುಗಾರ ಆಗಿದ್ದುಕೊಂಡು ಮೀನುಗಾರರ ಬಗ್ಗೆ ಒಳ್ಳೆ ಅರಿವಿದ್ದವರು. ಮತ್ತು ನಮ್ಮ ಮಂಗಳೂರು ಭಾಗದ 3 ಶಾಸಕರು ಕೂಡ ಕರಾವಳಿಯವರು ಆಗಿದ್ದುಕೊಂಡು ಕರಾವಳಿಯ ಜನರ ಸಮಸ್ಯೆ ಬಗ್ಗೆ ಅವರು ತಿಳಿದವರಾಗಿರ್ತಾರೆ. ಅದೇ ರೀತಿ ನಮ್ಮ ಕಾರವಾರ ಭಾಗದ ಶಾಸಕರು ಕೂಡ ನೂತನವಾಗಿದ್ದರೂ ಕೂಡ ಕರಾವಳಿಯವರಾಗಿರ್ಲಿಕ್ಕೆ ಹೋಗಿ ಮೀನುಗಾರರ ಸಮಸ್ಯೆ ಬಗ್ಗೆ ಅರಿತವರಾಗಿದ್ದಾರೆ. ಓಕೆ ಸರ್, ಇದು ಕರಾವಳಿಗೆ ದೊಡ್ಡ ಪೆಟ್ಟು ಅಂತ ಹೇಳ್ಬೋದು. ಮೀನುಗಾರರಿಗೆ ಬಿದ್ದಿರುವಂತ ಏಟು ಏನಿದೆ ಅದು ಕರಾವಳಿ ಜನತೆಗೆ ಬಿದ್ದಿರುವಂತ ಏಟು. ಖಂಡಿತ. ಕೊನೆಯದಾಗಿ ವೀಕ್ಷಕರಿಗೆ ಅಥವಾ ಸ್ಪಂದನ ವಾಹಿನಿ ಮೂಲಕ ಸರ್ಕಾರದ ಜೊತೆಗೆ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅನ್ನುವಂಥದ್ದು? ಇವತ್ತು ಸರ್ಕಾರದ ಕರ್ತವ್ಯ, ಒಂದು ಚುನಾವಣೆ ತನಕ ಆ ಪಕ್ಷ ಈ ಪಕ್ಷ ಅಂತ ನಾವು ಮತ ಕೇಳಲಿಕ್ಕೆ ಹೋಗ್ತೇವೆ. ಪಕ್ಷದಲ್ಲಿ ಚುನಾವಣೆ ನಡೀತದೆ. ಅದು ಚುನಾವಣೆ ನಡೆದ ನಂತರ ಒಬ್ಬ ಮುಖ್ಯಮಂತ್ರಿ ಇರ್ಬೋದು, ಒಬ್ಬರು ಶಾಸಕರು, ಒಬ್ಬರು ಸಚಿವರು, ಜಿಲ್ಲೆಯ ಉಸ್ತುವಾರಿ ಸಚಿವರದ ಮೇಲೆ ಎಲ್ಲ ಜಿಲ್ಲೆ ಜನತೆಗೆ ಅವರು ಉಸ್ತುವಾರಿ ಸಚಿವರು. ಒಬ್ಬರು ಶಾಸಕರಾದ ನಂತರ ಆ ಕ್ಷೇತ್ರದ ಅವರು ಶಾಸಕರು. ಅದೇ ರೀತಿ ಮುಖ್ಯಮಂತ್ರಿ ಆದ ನಂತರ ಇಡೀ ರಾಜ್ಯದ ಜನರ ಹಿತವನ್ನು ಕಾಪಾಡುವಂಥ ಕರ್ತವ್ಯ ಅವರ ಜವಾಬ್ದಾರಿ ಆಗಿರುತ್ತೆ. ಅದರಿಂದ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಂಥವ್ರು ಹೇಳ್ತಾರೆ, ಪ್ರಮಾಣ ವಚನ ಸಿಕ್ಕುವಾಗ ನಾನೆಲ್ಲ ನಾಡಿನ ಜನರ ಹಿತವನ್ನು ಕಾಪಾಡ್ತೇನೆ, ನಾಡಿನ ಜನರ ಸಮಸ್ಯೆಯನ್ನು ಆಲಿಸುವಂಥ ಕೆಲಸ ಮಾಡ್ತೇನೆ. ಆದರೆ ಹಂತವಾಗಿ ಮೀನುಗಾರರ ಸಮಸ್ಯೆಗಳ ಬಗ್ಗೆ ವಿಶೇಷ ಕಾಳಜಿಯನ್ನು ಅವರು ವಹಿಸಬೇಕು. ಏಕೆಂದರೆ ಕೃಷಿಕರಾಗಿ ಮೀನುಗಾರರು ಭಾಳಷ್ಟು ಪರಿಣಾಮಕಾರಿಯಾಗಿ ಮಾಡುವ ಒಂದು ಜೀವದ ಅಂಗು ತೊರೆದು ಒಂದು ಸಾಹಸಮಯ ಜೀವನ. ಅದರಿಂದಾಗಿ ನಾವು ಈ ಮಾಧ್ಯಮದ ಮೂಲಕ ಏನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ, ಈಗಾಗಲೇ ನಾವು ಸರ್ಕಾರದ ಮುಂದೆ ಹಲವಾರು ಬೇಡಿಕೆಗಳು ಇಟ್ಟಿದ್ದೇವೆ. ಒಂದು ವೇಳೆ ನಮ್ಮ ಅರ್ಥಪೂರ್ಣವಾದ ಬೇಡಿಕೆಗಳು ಹಂತವಾಗಿ ಬಗೆಹರಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಈಗಾಗಲೇ ನಾವು ಕರಾವಳಿ ಭಾಗದ ಜನರು ಏನೆಂಬುದನ್ನು ಕಳೆದ ಬಾರಿ ಕೂಡ ತೋರಿಸಿಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಆದಷ್ಟು ಶಕ್ತಿ ಮೀರಿ ನಾವು ನಮ್ಮ ಒಗ್ಗಟ್ಟೇನೆಂಬುದನ್ನು ಮುಂದಿನ ಚುನಾವಣೆಯಲ್ಲಿ ತೋರಿಸುವ ಎಂಬ ಮಾತನ್ನು ಈ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತೇನೆ. ಓಕೆ ಸರ್, ಥ್ಯಾಂಕ್ ಯು. ಇಲ್ಲಿ ತನಕ ಬಂದು ಮೀನುಗಾರರ ನೇತೃತ್ವವನ್ನು ವಹಿಸಿ ಕಡಲನ್ನೇ ಅವಲಂಬಿತವಾಗಿರುವ ಜನರನ್ನ ಇಟ್ಕೊಂಡು ಅವರ ಸಮಸ್ಯೆಗಳು ಏನಿದೆ ಅದನ್ನ ಮಾಧ್ಯಮದ ಮೂಲಕ ತಿಳಿಸುವಂತಹ ಪ್ರಯತ್ನ ನಡೆಸಿದ್ದೀರಾ. ಸರ್ಕಾರ ಇದರ ಬಗ್ಗೆ ಗಮನ ಕೂಡ ಹರಿಸಬೇಕಾಗಿದೆ. ಇಲ್ಲಿ ತನಕ ಬಂದು ಇಷ್ಟೊತ್ತು ನಮ್ಮ ಜೊತೆ ಮಾತುಕತೆ ನಡೆಸಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ತನಕ ಮೀನುಗಾರರಲ್ಲಿ ಯಾವೆಲ್ಲ ಸಮಸ್ಯೆಗಳು ಉಂಟಾಗಿತ್ತು, ಇದಕ್ಕೆ ಸರ್ಕಾರ ಯಾವ ರೀತಿ ಮುತುವರ್ಜಿ ವಹಿಸಬೇಕು, ಮೀನುಗಾರರು ಕೇವಲ ಮೀನುಗಾರಿಕೆಗೆ ಮಾತ್ರ ಸಂಬಂಧಪಟ್ಟವರಲ್ಲ, ಕರಾವಳಿ ಜನತೆ ಇದನ್ನು ಅವಲಂಬಿತ ಆಗಿದ್ದಾರೆ. ಮೀನುಗಾರಿಕೆಗೆ ಬಿದ್ದಿರುವ ಏಟು ಏನಿದೆ ಇದು ಪ್ರತಿಯೊಂದು ಕರಾವಳಿಯ ಜನತೆಗೂ ಬಿದ್ದಿರುವಂತಹ ಏಟು. ಯಾಕಂದ್ರೆ ಅದನ್ನೇ ಅವಲಂಬಿತವಾಗಿ ಜನ ಬದುಕ್ತಾ ಇದ್ದಾರೆ. ತಿನ್ನುವ ಆಹಾರಕ್ಕೂ ಇದೀಗ ಏಟು ಬಿದ್ದಂತಾಗಿದೆ. ಮುಂದಿನ ದಿವಸಗಳಲ್ಲಿ ಸರ್ಕಾರ ಯಾವ ರೀತಿ ಇದರ ಬಗ್ಗೆ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದೇ ಇವತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.